हरे कृष्ण माता जी। हरे कृष्ण हरे कृष्ण। कृष्ण हरे कृष्ण। हरे कृष्ण माता जी। हरे कृष्ण। हरे कृष्ण। ಹರೇ ಕೃಷ್ಣ. ಎಲ್ಲರಿಗೂ ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಒಂದು ಭಜನ್ ಹಾಡಿ ಮತ್ತೆ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ. ಹರಿಹರಾಯ ನಮಃ ಕೃಷ್ಣಾಯ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ. गोपाल गोविंद राम श्री मधुसूदन गिरिधारी गोपीनाथ मदन मोहना. हरिहराय नमः कृष्णाय यादवाय नमः यादवाय माधवाय केशवाय नमः. श्री चैतन्य नित्यानंद श्री अद्वैत सीता हरि गुरु वैष्णव भागवत गीता. हरिहराय नमः कृष्णाय यादवाय नमः यादवाय माधवाय केशवाय नमः. श्री रूप सनातन भट्ट रघुनाथ श्री जीव गोपाल भट्ट दास रघुनाथ. हरिहराय नमः कृष्णाय यादवाय नमः यादवाय माधवाय केशवाय नमः. इच्छाय गोसाईर कोरी चरण वंदना जहा होते विघ्न नाश अभीष्ट पुराणा. हरिहराय नमः कृष्णाय यादवाय नमः यादवाय माधवाय केशवाय नमः. इच्छाय गोसाई चार मुई तार दासा तास बर पद रेणु मोरा पंचग्रासा. हरिहराय नमः कृष्णाय यादवाय नमः यादवाय माधवाय केशवाय नमः. तादेर चरण सेवी भक्त सनिभासा जनमे जनमे होय एई अभिलाषा. हरिहराय नमः कृष्णाय यादवाय नमः यादवाय माधवाय केशवाय नमः. इच्छाय गोसाई जबी प्रजे कुलभासा राधा कृष्ण नित्य लीला कोरीला प्रकाश. हरिहराय नमः कृष्णाय यादवाय नमः यादवाय माधवाय केशवाय नमः. आनंदे बोलो हरि भज वृंदावना श्री गुरु वैष्णव पदे मजाया मना. आनंदे बोलो हरि भज वृंदावना श्री गुरु वैष्णव पदे मजाया मना. हरिहराय नमः कृष्णाय यादवाय नमः यादवाय माधवाय केशवाय नमः.
ಶ್ರೀ ಗುರು ವೈಷ್ಣವ ಪಾದ ಪದ್ಮ ಕೋರಿ ಆಶಾ ನಾಮ ಸಂಕೀರ್ತನ ಕೋಹೆ ನರೋತ್ತಮ ದಾಸ ಶ್ರೀ ಗುರು ವೈಷ್ಣವ ಪಾದ ಪದ್ಮ ಕೋರಿ ಆಶಾ ನಾಮ ಸಂಕೀರ್ತನ ಕೋಹೆ ನರೋತ್ತಮ ದಾಸ ನಾಮ ಸಂಕೀರ್ತನ ಕೋಹೆ ನರೋತ್ತಮ ದಾಸ ಹರಿಹರಾಯ ನಮಃ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ ಗೋಪಾಲ್ ಗೋವಿಂದ ರಾಮ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ ಹರಿಹರಾಯ ನಮಃ ಕೃಷ್ಣ ಯಾದವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ ಯಾದವಾಯ ಮಾಧವಾಯ ಕೇಶವಾಯ ನಮಃ. ಹ್ಯಾಂಡ್ ರೈಸ್ ಮಾಡಿ ಅರ್ಥವನ್ನು ಓದುವವರು. ಹರೇ ಕೃಷ್ಣ. ಓದಿ. ಒಂದ್ ನಿಮಿಷ, ನಾನು ಆಲ್ ಅನ್ಮಿಟ್ ಮಾಡ್ತೇನೆ. ಈಗ ಓದಿ. ಗೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಾನ್ ಹರಿಪ್ರಭು ಕೃಷ್ಣನೇ ಯಾದವ, ಹರಿ, ಮಾಧವ ಮತ್ತು ಕೇಶವ ಎಂಬ ಹೆಸರುಗಳಿರುವ ನಿನಗೆ ವಂದಿಸುತ್ತೇನೆ. ನೆಕ್ಸ್ಟ್ ಓದ್ಲ ಮಾತಾಜಿ. ನೆಕ್ಸ್ಟ್ ಬೇರೆ ಲಕ್ಷ್ಮೀ ಓದ್ಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಬೇಗ. ಶ್ರೀ ಗೋಪಾಲ ಗೋವಿಂದ ರಾಮ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲ ಮಾತಾಜಿ. ಲಕ್ಷ್ಮಿ ಎಂ. ಓದಿ ಮಾತಾಜಿ. ಶ್ರೀ ಚೈತನ್ಯ ಮತ್ತು ನಿತ್ಯಾನಂದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯ ಮತ್ತು ಅವರ ಪತ್ನಿ ಶ್ರೀ ಸೀತಾ ಠಾಕುರಾಣಿಯವರಿಗೆ ಜಯವಾಗಲಿ. ಹರಿ ಗುರು ವೈಷ್ಣವರು, ಶ್ರೀಮದ್ ಭಾಗವತ ಮತ್ತು ಶ್ರೀಮದ್ ಭಗವದ್ಗೀತೆ ಇವರೆಲ್ಲರಿಗೂ ಜಯವಾಗಲಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ. ಓದಿ. ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ರಘುನಾಥ ದಾಸ ಗೋಸ್ವಾಮಿ ಇವರಿಗೆ ಶ್ರೀ ಜೀವ ಮತ್ತೆ ಶ್ರೀ ಇವರಿಗೆ ಸ್ವಾಮಿ ಇವರಿಗೆ ಜಯವಾಗಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ. ಓದಿ. ಈ 6 ಜನ ಗೋಸ್ವಾಮಿಗಳು ಪಾದಗಳಿಗೆ ವಂದಿಸುತ್ತೇನೆ. ಅವರಿಗೆ ವಂದಿಸುವುದರಿಂದ ಭಕ್ತಿ ಮಾರ್ಗದಲ್ಲಿರುವ ಅಡೆತಡೆಗಳೆಲ್ಲ ನಾಶವಾಗಿ ಆಧ್ಯಾತ್ಮಿಕ ಬಯಕೆಗಳೆಲ್ಲವೂ ಈಡೇರುತ್ತದೆ. ಹರೇ ಕೃಷ್ಣ ಮಾತಾಜಿ. ಎಸ್, ಹರೇ ಕೃಷ್ಣ. ಮುಂದೆ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. 6ನೇದಲ್ಲ? 6ನೇದು. ಈ 6 ಜನ ಗೋಸ್ವಾಮಿಗಳ ದಾಸನಾಗಿರುವವನ ದಾಸ ನಾನು ಆಗಿದ್ದೇನೆ. ಅವರ ಪವಿತ್ರ ಪಾದ ಕಮಲಗಳ ಧೂಳಿಯೇ ನನ್ನ 5 ಬಗೆಯ ಆಹಾರ ವಸ್ತುಗಳಾಗಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನನ್ನ ಬಯಕೆ ಇದೆ, ಯಾರು ಈ 6 ಗೋಸ್ವಾಮಿಗಳ ಚರಣ ಕಮಲಗಳ ಸೇವೆ ಮಾಡುತ್ತಾರೋ ಅಂತಹ ಭಕ್ತರ ಸಹವಾಸದಲ್ಲಿ ಜನ್ಮ ಜನ್ಮಾಂತರಗಳಲ್ಲೂ ನಾನು ಇರುವಂತಾಗಲಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈ 6 ಗೋಸ್ವಾಮಿಗಳು ವ್ರಜದಲ್ಲಿ ವಾಸ ಮಾಡುತ್ತಿದ್ದಾಗ ರಾಧಾ ಮತ್ತು ಕೃಷ್ಣರ ದಿವ್ಯ ಲೀಲಾ ಪ್ರಸಂಗಗಳನ್ನು ಪ್ರಕಟಪಡಿಸಿ ವರ್ಣಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಆಯ್ತಾ? ಎಲ್ಲರೂ ಓದಿ. ಶ್ರೀ ಗುರುವಿನ ಹಾಗೂ ವೈಷ್ಣವನ ದಿವ್ಯ ಪಾದಗಳ ಧ್ಯಾನದಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆನಂದದಿಂದ ಭಗವಾನ್ ಹರಿಯ ನಾಮಗಳನ್ನು ಹಾಡು.
ಬೃಂದಾವನದ ಪವಿತ್ರ ಕ್ಷೇತ್ರವನ್ನು ಪೂಜಿಸು. ಶ್ರೀ ಗುರುವಿನ ಮತ್ತು ವೈಷ್ಣವರ ಚರಣ ಕಮಲಗಳನ್ನು ಬಯಸುತ್ತಾ ನರೋತ್ತಮ ದಾಸನು ಪವಿತ್ರ ನಾಮದ ಸಂಕೀರ್ತನೆಯನ್ನು ಹಾಡುತ್ತಾನೆ. ನರೋತ್ತಮ ದಾಸಕಿ ಜಯ. ಹರೇ ಕೃಷ್ಣ. ಈಗ ಎಲ್ಲಿಗೆ ಓದುವುದನ್ನು ನಿಲ್ಲಿಸಿದಿರಿ ಅವರ ನಂತರದವರು ಹ್ಯಾಂಡ್ ರೈಸ್ ಮಾಡಿ. ನಿಮಿಷ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸೊ ಲೀಲಾಮೃತ ಸಂಪುಟ 6 ಅಧ್ಯಾಯ 6 ಪುಟ ಸಂಖ್ಯೆ 246. ಚಕ್ಷುರುಮಿಲಿತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸುಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾಂ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ, ಶ್ರೀ ಶ್ರೀ ಗೌರ ನಿತಾಯ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಲಾಸ್ಟ್ ಪ್ಯಾರ ಮಾತಾಜಿ 246 ಲಾಸ್ಟ್ ಪ್ಯಾರ. ಈಗ ಒಂದು ಬೃಹತ್ತಾದ ಅಲ್ಲಿಂದ ಓದ್ಬೇಕು. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ನಾನು ಕಾಣಿಸ್ತದೆ. ಎಸ್, ಓದುವವರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಶುರು ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 1 ಸೆಕೆಂಡ್ ಮಾತಾಜಿ, ಸ್ಪೆಕ್ಸ್ ಹಾಕಕ್ಕೆ. ಈಗ ಒಂದು ಬೃಹತ್ತಾದ ಭಕ್ತ ಸಮುದಾಯದಿಂದ ಪುಟಿಯುತ್ತಿರುವ ಲಾಸ್ ಏಂಜಲೀಸ್ ಕೇಂದ್ರಕ್ಕೆ ಮೊದಲು ಹೋಗಬೇಕೆಂದು ಪ್ರಭುಪಾದರು ಬಯಸಿದ್ದರು. ಅಮೃತಶಿಲೆಯ ಕಮಾನುಗಳಿಂದ ಮತ್ತು ವೈಭವೋಪೇತ ಲೋಕೋತ್ತರ ವರ್ಣಗಳ ಚಿತ್ರಶಾಲೆಯಿಂದ ಕೂಡಿದ ಹೊಸ ದೇವಾಲಯದ ಮಂದಿರವನ್ನು ನೋಡುವುದು ಹಾಗೂ ರುಕ್ಮಿಣಿ ದ್ವಾರಕಾಧೀಶರ ಮಂಗಳ ಮೂರ್ತಿಗಳಿಗೆ ನಡೆಯುವ ವೈಭವ ಪೂಜೆಯನ್ನು ಗಮನಿಸುವುದು ಅವರ ಉದ್ದೇಶವಾಗಿತ್ತು. ಗೋಲ್ಡನ್ ಅವತಾರ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಕೃಷ್ಣ ಪ್ರಜ್ಞೆಯ
ಅತ್ಯಾಧುನಿಕ ತಾಂತ್ರಿಕ ಸಿದ್ಧಿಗಳನ್ನು ಅವರು ನೋಡಬೇಕಾಗಿತ್ತು. ಅಲ್ಲದೆ ಪೇಟ್ ವಸ್ತು ಪ್ರದರ್ಶನಾಲಯದಲ್ಲಿ ಬಹುಮಾಧ್ಯಮದ ವರ್ಣ ಚಿತ್ರಪಟಗಳನ್ನು ಬಳಸಿಕೊಂಡು ಭಗವದ್ಗೀತೆಯ ಬೋಧನೆಗಳನ್ನು ನಿರೂಪಿಸುತ್ತಿದ್ದುದನ್ನು ಕಾಣಬೇಕಾಗಿತ್ತು. ತಮ್ಮ ತೋಟದಲ್ಲಿ ಕುಳಿತು ಕೃಷ್ಣ ಗ್ರಂಥವನ್ನು ಆಲಿಸಿ ಡಾಕ್ಟರ್ ಸ್ವರೂಪ ದಾಮೋದರರೊಂದಿಗೆ ವೆನಿಸಿನ ಸಮುದ್ರ ತೀರದಲ್ಲಿ ವೈಜ್ಞಾನಿಕ ತತ್ವಗಳ ಬಗೆಗೆ ಸಂವಾದ ನಡೆಸುತ್ತಾ ಅಡ್ಡಾಡಬೇಕಾಗಿತ್ತು. ಕೊನೆಗೆ ಈಗಾಗಲೇ ಉಬ್ಬುತ್ತಿರುವ ಗ್ರಂಥ ಮಾರಾಟದ ಅಲೆಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಿತ್ತು. ಒಂದು ದಿನ ಕಾರಿನಲ್ಲಿ ಹೋಗುವಾಗ ಅವರು ಹೇಳಿದ್ದರು, ಮುಂದಿನ 10,000 ವರ್ಷಗಳವರೆಗೆ ನನ್ನ ಗ್ರಂಥಗಳು ಮಾನವ ಸಮಾಜದ ಕಾನೂನು ಗ್ರಂಥಗಳಾಗಿರುತ್ತವೆ. ಮುಂದೆ 1 ವರ್ಷದ ಹಿಂದೆ ತಾವು ಕೊಂಡುಕೊಂಡಿದ್ದ ಡೆಟ್ರಾಯಿಟ್ನ ಭವ್ಯ ಮಂದಿರದಲ್ಲಿ ಕೆಲವು ದಿನ ಇರಬೇಕಾಗಿದೆ. ಅಲ್ಲಿ ಕೃಷ್ಣನು ದಯಪಾಲಿಸಿದ್ದ ವೈಭವದ ಕಾಣಿಕೆಯನ್ನು ಭಕ್ತರು ಹೇಗೆ ಕಾಪಾಡಿಕೊಂಡು ಬಂದಿದ್ದಾರೆಂಬುದನ್ನು ಪರೀಕ್ಷಿಸಿ ಅದನ್ನು ಕೃಷ್ಣ ಪ್ರಜ್ಞೆಯ ಪ್ರದರ್ಶನ ವಸ್ತುವಾಗಿ ಹೇಗೆ ಬಳಸಿಕೊಳ್ಳಬೇಕೆಂಬ ಬಗೆಗೆ ಅವರಿಗೆಲ್ಲ ಸೂಚನೆಗಳನ್ನು ಕೊಡಬೇಕಾಗಿದೆ. ಶ್ರೀಲ ಪ್ರಭುಪಾದರಿಗೆ ಅಂತಹ ಭವ್ಯ ಪ್ರಸಾದಗಳಲ್ಲಿರುವುದು ವೈಯಕ್ತವಾಗಿ ಇಷ್ಟದ ಸಂಗತಿಯೇನೂ ಆಗಿರಲಿಲ್ಲ. ಎಲ್ಲೇ ಉಳಿದುಕೊಂಡರೂ ಸದಾ ತಿರುಗಾಡುತ್ತಿರುವುದೇ ಅವರಿಗೆ ತುಂಬಾ ಕಷ್ಟ ವಿಷಯವಾಗಿತ್ತು. ಮಂದಿರಗಳು, ಸಮೃದ್ಧಿ, ಅಮೆರಿಕದ ಹಣ, ಪ್ರಾವೀಣ್ಯ ಇವೆಲ್ಲವೂ ಕೃಷ್ಣನ ಆನಂದಕ್ಕಾಗಿ. ಡೆಟ್ರಾಯಿಟಿನಿಂದ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಎಸ್ ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಡೆಟ್ರಾಯಿಟ್ ನಿಂದ ಪ್ರಭುಪಾದರು ಟೊರಾಂಟೊಗೆ ಹೊರಡುತ್ತಾರೆ. ಅಲ್ಲಿ 1 ವರ್ಷದ ಹಿಂದೆ ನಗರದ ಒಂದು ದೊಡ್ಡ ಚರ್ಚ್ ಅನ್ನು ಕೊಳ್ಳುವಂತೆ ಭಕ್ತರನ್ನು, ಭಾರತೀಯ ಸಮುದಾಯವನ್ನು ಹುರಿದುಂಬಿಸಿದರು. ಈಚಿನ ತಿಂಗಳುಗಳಲ್ಲಿ ಅವರೆಲ್ಲ ಸೇರಿ ಆ ಚರ್ಚ್ ಅನ್ನು ಕೊಂಡುಕೊಂಡು ಪ್ರಭುಪಾದರ ಆಗಮನಕ್ಕಾಗಿ ಕಾಯುತ್ತಿದ್ದರು. ಮುಂದೆ ಭಕ್ತರು 2 ವರ್ಷಗಳಿಂದಲೂ ಪ್ರಭುಪಾದರ ಆಗಮನಕ್ಕೆ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ನವವೃಂದಾವನಕ್ಕೆ ಬರುತ್ತಾರೆ. ಪ್ರಭುಪಾದರಿಗಾಗಿ ಕೆತ್ತಿಸಲಾಗಿದ್ದ ಭವ್ಯ ನವ ವ್ಯಾಸಾಸನದಲ್ಲಿ ಕುಳಿತು ರಾಧಾ ವೃಂದಾವನ ಚಂದ್ರರ ಶ್ರೀಮೂರ್ತಿಗಳ ದರ್ಶನ ತೆಗೆದುಕೊಳ್ಳಲಿ, ಪ್ರಭುಪಾದರಿಗಾಗಿ ನಿರ್ಮಿಸುತ್ತಿರುವ ಅರಮನೆವರೆಗೂ ಶ್ರೀಪಾದವನ್ನು ಬೆಳೆಸಲಿ ಎಂಬುದು ಅವರಿಗೆಲ್ಲ ಆಸೆ ಇತ್ತು. ಅಲ್ಲದೆ ತಮ್ಮ ಪ್ರೀತಿಯ ಶಿಷ್ಯ ಕೀರ್ತಾನಂದ ಸ್ವಾಮಿಗಳೊಂದಿಗೆ ಪ್ರಭುಪಾದರು ನೀಡುವುದನ್ನು ಅವರು ಮತ್ತೆ ನೋಡಬೇಕಾಗಿತ್ತು. ಅವರು ನವವೃಂದಾವನದ ಹಸುಗಳ ಹಾಲನ್ನು ಕುಡಿದು ವರ್ಣಾಶ್ರಮ ಧರ್ಮದ ಬಗ್ಗೆ ಉಪನ್ಯಾಸ ಮಾಡಬೇಕಾಗಿತ್ತು. ಸರಳ ಜೀವನವನ್ನು ಹೊಗಳಿ ಕೈಗಾರಿಕೃತರಾದ ನಾಗರಿಕತೆಗೆ ಸಿಕ್ಕಿದವರ ದೋಷಗಳನ್ನು ಸ್ಫೋಟಿಸಬೇಕಾಗಿತ್ತು. 1976 ಜುಲೈ 4 ಅಮೆರಿಕದ ಸಂಯುಕ್ತ ಸಂಸ್ಥಾನದ ಸ್ವಾತಂತ್ರ್ಯದ 2 ಶತಮಾನೋತ್ಸವ. ಅಂದು ವಾಷಿಂಗ್ಟನ್ ಡಿಸಿಯ ಇಸ್ಕಾನ್ ದೇವಾಲಯದಲ್ಲಿದ್ದು ಕೋಟ್ಯಾಂತರ ಜನರಿಗೆ ಎದುರಿಗೆ ಸ್ಮಾರಕ ಭವನದಲ್ಲಿ ಕೀರ್ತನೆ ನಡೆಸುವವರಿದ್ದರು. ಜುಲೈ 6ನೇ ತಾರೀಕು ವಾಷಿಂಗ್ಟನ್ ನಲ್ಲಿ ಇಸ್ಕಾನ್ನ ದಶವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವವರು ಮುಂದೆ ಪೂರ್ಣ ಪ್ರಮಾಣದ ಪ್ರಪ್ರಥಮ ರಥಯಾತ್ರೆಯನ್ನು ನೋಡಲು ನ್ಯೂಯಾರ್ಕ್ ನಗರಕ್ಕೆ ಪ್ರಯಾಣ. ಹೊಸದಾಗಿ ಕೊಂಡ ಇಸ್ಕಾನ್ನ ಸ್ಕೈ ಸ್ಕ್ಯಾಪರ್ ಆದ ಮ್ಯಾನ್ಹಟನ್ ನಗರ ಮಧ್ಯಭಾಗದಲ್ಲಿರುವ 12 ಅಂತಸ್ತುಗಳ ಕಟ್ಟಡದಲ್ಲಿ ವಾಸ್ತವ್ಯ. ಶಿಷ್ಯರುಗಳು ಪರಸ್ಪರ ಬಡಿದಾಡಿಕೊಂಡು ತಮ್ಮ ಚಳುವಳಿಯಲ್ಲಿ ತೀವ್ರವಾದ ಒಡಕುಗಳನ್ನು ತಂದು ಹಾಕಬಹುದು ಎಂಬುದೇ ತಮ್ಮ ಭಾರಿ ಭಯ ಎಂದು ಕೆಲವೊಮ್ಮೆ ಹೇಳಿದ್ದರು. ಆದುದರಿಂದಲೇ ಎಲ್ಲ ತಂತ್ರಗಳನ್ನು ಕೂಡಿಸುವುದಕ್ಕಾಗಿ ಅವರು ತಮ್ಮ ಅತೀವ ಪ್ರಭಾವವನ್ನು ಬೆಳೆಸಿಕೊಳ್ಳುತ್ತಾ ಪ್ರವಾಸದಲ್ಲಿರುತ್ತಿದ್ದರು. ತುಂಬಾ ಜವಾಬ್ದಾರಿಯ ಕೆಲಸಗಳನ್ನು ಯಾರಿಗೆ ಕೊಟ್ಟಿದ್ದರೋ ಅಂತವರು ಕೂಡ ಹೇಗೆ ಮತ್ತೆ ಇಂದ್ರಿಯ ತೃಪ್ತಿಯ ದಾಳಿಗೆ ಸಿಲುಕಿ ಬೀಳುತ್ತಿದ್ದಾರೆಂಬುದು ಅವರು ಕಣ್ಣಾರೆ ಕಂಡಿದ್ದರು. ಆದರೆ ತಾವು ಅವರ ಜೊತೆ ಇದ್ದರೆ ಶಿಷ್ಯರಿಗೆಲ್ಲ ದಶಭುಜ ಬಂದಂತಾಗುತ್ತಿತ್ತೆಂಬುದನ್ನು ಅವರು ಕಂಡುಕೊಂಡಿದ್ದರು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಎಸ್ ಲಕ್ಷ್ಮೀ ಪಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಇದು ಶಿಷ್ಯರುಗಳು ಮಾನವತೆಗೆ ದೇವೋತ್ತಮ ಪರಮಪುರುಷ ಕೃಷ್ಣನ ಆಶ್ರಯ ಅತ್ಯಗತ್ಯ ಎಂದು ಘೋಷಿಸಿದರು. ಜೊತೆಗೆ ಈಗ ಹಾಲಿ ಇರುವ ಅವನತಿಯ ಸ್ಥಿತಿಯ ವಿರುದ್ಧ ಒಂದು ಬಲವಾದ ಕ್ರಾಂತಿಯನ್ನು
ಆರಂಭಿಸಿದ್ದರು. ಅಮೆರಿಕ ತನ್ನ ದ್ವಿತ ಶತಮಾನೋತ್ಸವ ಸಂದರ್ಭದಲ್ಲಿ ದೈವ ಪ್ರಜ್ಞೆಯನ್ನೇ ಉಚ್ಚಾಟಿಸಿದ್ದುದು ನಿಜವಾದರೂ ಶ್ರೀಲ ಪ್ರಭುಪಾದರ ಇಸ್ಕಾನ್ ಮಾತ್ರ ಅಮೆರಿಕಾದಲ್ಲಿ ಮತ್ತು ವಿಶ್ವದ ಎಲ್ಲೆಡೆಗಳಲ್ಲಿ ಶುದ್ಧ ದೈವ ಪ್ರಜ್ಞೆಯನ್ನು ಬಿತ್ತುತ್ತಾ ನಾವೀನ್ಯದಿಂದಲೂ ಸತ್ವ ಸಂಪತ್ತಿನಿಂದಲೂ ತುಂಬಿಕೊಂಡಿತ್ತು. ಪ್ರಭುಪಾದರಿಗೆ ತುಂಬಾ ಮೆಚ್ಚುಗೆಯಾದ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಮುಖಪುಟದಲ್ಲಿ ದ್ವಿಶತಮಾನೋತ್ಸವದ ಕೆಂಪು, ಬಿಳಿ ಮತ್ತು ನೀಲಿ ಪ್ರದರ್ಶನವೊಂದರ ಮುಂದುಗಡೆ ಭಕ್ತನೊಬ್ಬನ ಹರೇ ಕೃಷ್ಣ ಹಾಡುತ್ತಿರುವ ಚಿತ್ರವನ್ನು ಕಾಣಿಸಲಾಗಿತ್ತು. ಮುಖಪುಟದ ಶೀರ್ಷಿಕೆಯಲ್ಲಿ ನಮ್ಮ ಭಗವದ್ ದಾಸ್ಯ ಘೋಷಣೆ ಎಂದು ಬರೆಯಲಾಗಿತ್ತು. ಭಗವಾನ್ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನಾ ಚಳುವಳಿಯ ಅಂತಿಮ ವಿಜಯದ ಬಗೆಗೆ ಪ್ರಭುಪಾದರ ವಿಶ್ವಾಸ ಅಚಲವಾಗಿತ್ತು. ಅವರಿಗೆ ಈಗ 80 ವರ್ಷ, ಆದರೂ ಅವರೇ ನಾಯಕರು, ಮಹೋಗ್ರ ಭಕ್ತರು. ಅವರು ಹೋದ ಕಡೆಗಳಲ್ಲೆಲ್ಲ ಉಸಿರು ತುಂಬುತ್ತಿದ್ದರು, ಶಕ್ತಿ ಉಕ್ಕಿಸುತ್ತಿದ್ದರು, ಹಾಗೆಯೇ ಮುಂದುವರಿಯುತ್ತಿದ್ದರು. ನ್ಯೂಯಾರ್ಕ್ ನಗರ, ಜುಲೈ 9, 1976. ಜಯಾನಂದರು ಕಾರು ನಡೆಸುತ್ತಿದ್ದರು. ತಮಾಲಕೃಷ್ಣ ಗೋಸ್ವಾಮಿ ಮತ್ತು ರಾಮೇಶ್ವರ ಸ್ವಾಮಿಗಳು ಜೊತೆಗಿದ್ದರು. ಅವರು ಶ್ರೀಲ ಪ್ರಭುಪಾದರನ್ನು, ಹರಿಶೌರಿಯವರನ್ನು ಲಾಘಾರ್ಡಿಯ ವಿಮಾನ ನಿಲ್ದಾಣದಲ್ಲಿ ಹತ್ತಿಸಿಕೊಂಡಿದ್ದರು. ಮ್ಯಾನ್ ಹಟನ್ ಕಡೆ ಸಾಗುತ್ತಿರುವಾಗ ಶ್ರೀಲ ಪ್ರಭುಪಾದರು ಕೇಳಿದರು, ಇಲ್ಲಿ ಎಲ್ಲ ಸುಸೂತ್ರವಾಗಿ ಜರುಗುತ್ತಿದೆ ತಾನೆ? ತಮಾಲಕೃಷ್ಣರು ಹೇಳಿದರು, ನಿಜ ಹೇಳಬೇಕೆಂದರೆ ಎಲ್ಲ ಈಗ ಶುರುವಾಗಿದೆ. ಎಲ್ಲಿ ಕೆಲಸ ಇದೀಗ ನಡೆಯುತ್ತಿರುವುದನ್ನು ನೀವೇ ಕಾಣಬಹುದು. ಮೇಲೆ ಮಾಡ್ತೀರ ಮಾತಾಜಿ? ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಎಸ್, ಈಗ ಉಮಾ ಮಾತಾಜಿ, ನೀವು ಪ್ರಭುಪಾದರ ಇದ್ದಲ್ಲಿ ಓದ್ತೀರಲ್ಲ? ಓದ್ತೀನಿ ಮಾತಾಜಿ. ಪ್ರಭುಪಾದರೆಂದರು, ಒಂದ್ ನಿಮಿಷ. ಓದಿ, ಬೇಗ ಓದಿ. ಏನಾಯ್ತು? ಈಗ ಮೂಟ ಆಯ್ತು ಮಾತಾಜಿ, ಇಷ್ಟೊತ್ತು ಆಗ್ಲಿಲ್ಲ. ಪ್ರಭುಪಾದರೆಂದರು, ಹೌದು, ಚೊಕ್ಕಟವಾಗಿ ಮಾಡಿ ಕೃಷ್ಣನಿಗೆ ನಮ್ಗೆ ಎಲ್ಲವನ್ನೂ ದಯಪಾಲಿಸುತ್ತಾನೆ. ಯಾವುದಕ್ಕೂ ಬರವಿಲ್ಲ. ನಾವು ಸುಮ್ಮನೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಸಾಕು. ಕೃಷ್ಣ ನಮಗೆ ಬುದ್ಧಿ ಕೊಡುತ್ತಾನೆ, ಎಲ್ಲವನ್ನೂ ಕೊಡುತ್ತಾನೆ. ಆತನ ಕೃಪೆಯಿಂದ ಎಲ್ಲವೂ ಲಭ್ಯವಾಗುತ್ತಿದೆ. ಅದೇ ಕೃಷ್ಣನ ಹೆಚ್ಚಳ. ಅವನು ನಿಮ್ಗೆ ಸಕಲವನ್ನು ಕೊಡಬಲ್ಲ. ಅವರು ಕಾರು ಉದ್ದಮ ಬ್ರೂಕ್ಲಿನ್ ಸೇತುವೆ ಬಳಿ ಬಂದಾಗ ಶ್ರೀಲ ಬಹುಪಾದರು ಕೇಳಿದರೋ, ಅದು ಬ್ರೂಕ್ಲಿನ್ ಸೇತುವೆ ಎಂದು ಕಾಣುತ್ತದೆ ಅಲ್ಲವೇ? ಕೆಲವು ಸಲ ನಾನಿಲ್ಲಿ ಬಂದು ಸೇತುವೆ ಬಳಿ ಕೆಳಗೆ ಕುಳಿತಿರುತ್ತಿದ್ದೆ. ನೀರಿನ ಹತ್ರವೇ? ತಮಾಲಕೃಷ್ಣನು ಕೇಳಿದನು. ಓದ್ಲ ಮಾತಾಜಿ? ಶ್ರೀಲ ಪ್ರಭುಪಾದರು ನ್ಯೂಯಾರ್ಕಿನಲ್ಲಿ ಹಿಂದೆ ಒಂಟಿಯಾಗಿ ಮಾಡಿದ ಕೆಲಸಗಳನ್ನು ತಿಳಿಯಲು ಅವರೆಲ್ಲ ತುಂಬಾ ಉತ್ಸುಕರಾಗಿದ್ದರು. ನೀವು ನೀರಿನ ಬಳಿ ಕುಳಿತಿದ್ದೀರಿ? ಪ್ರಭುಪಾದರೆಂದರು, ಹೌದು, ಆ ನದಿಯ ಬಳಿ. ಏಕೆಂದರೆ ನಾನಾಗ ಬವರಿ ರಸ್ತೆಯಲ್ಲಿದ್ದೆ. ಅದು ಇಲ್ಲಿಗೆ ತುಂಬಾ ಹತ್ತಿರ ಇದೆ. ಅಂದ ನಾನು ಬರುತ್ತಿದ್ದೆ, ಇಲ್ಲೇ ನಡೆದಾಡುತ್ತಿದ್ದೆ. ಸೇತುವೆ ಬಳಿ ಕುಳಿತು ಯೋಚಿಸುತ್ತಿದ್ದೆ, ಭಾರತಕ್ಕೆ ಯಾವಾಗ ಮರಳಲಿ? ಅವರು ನಕ್ಕರು. ಹಳೆಯ ಸ್ನೇಹಿತರುಗಳು ಬಳಿಗೆ ಕೇಳುವ ರೀತಿಯಲ್ಲಿ ಪೌಲ್ಟನ್ ರಸ್ತೆ, ಸಬ್ ವೇ ಸ್ಟೇಷನ್, ಚೇಂಬರ್ಸ್ ರಸ್ತೆ ಮೊದಲಾದ ಅನೇಕ ಸ್ಥಳಗಳ ಬಗ್ಗೆ ವಿಚಾರಿಸಿದರು. ಇಸ್ಕಾನ್ ಕೇಂದ್ರವು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ಗೆ ಹತ್ತಿರದಲ್ಲೇ ಇದೆ ಎಂದು, 11ನೇ ಅಂತಸ್ತಿನ ನಮ್ಮ ಕೋಣೆಯಿಂದಲೇ ಅದನ್ನು ನೋಡಬಹುದೆಂದು ತಮಾಲಕೃಷ್ಣರು ಪ್ರಭುಪಾದರಿಗೆ ಹೇಳಿದರು. ನಮ್ಮ ಕಟ್ಟಡವು ಸಿನಿಮಾ ಮಂದಿರ, ಹೋಟೆಲು ಮತ್ತು ನಗರದ ಮಾತಾಜಿ ಇದು ಬಂದ್ಬಿಡ್ತು, ಬ್ಲಾಕ್ ಬಂದ್ಬಿಡ್ತು. ಸಾಕ ಮಾತಾಜಿ? ನಗರದ ಮನೋರಂಜನೆಯ ಭಾಗಗಳೆಲ್ಲದರ ಮಧ್ಯೆ ಇದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಮಾತಾಜಿ ಮತ್ತೆ ಲಲಿತಾ ಮಾತಾಜಿ, ಈಗ ಏನ್ ಮಾಡ್ಬೇಕಂದ್ರೆ ನೋಡಿ, ಪ್ರಭುಪಾದರು ಹೇಳಿದರು, ಈಗ ಒಬ್ರು ಓದ್ತೀರಲ್ವಾ? ಇನ್ನು ರಾಮೇಶ್ವರ ಸ್ವಾಮಿ ಹೇಳಿದರು. ಈ ತರ ಓದ್ಕೊಂಡು ಹೋಗ್ಬೇಕಾಯ್ತಾ? ಸರಿ ಸರಿ, ಚೆನ್ನಾಗಿರುತ್ತೆ. ಎಸ್, ಸ್ಟಾರ್ಟ್ ಮಾಡಿ.
ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು ಹೇಳಿದರು, ನ್ಯೂಯಾರ್ಕಿನಲ್ಲಿ ನನಗೆ ನೆಮ್ಮದಿ, ಏಕೆಂದರೆ ನಾನು ಮೊದಲು ಬಂದಿದ್ದೆ. ಇಲ್ಲಿಗೆ ನಾನು ಬೀದಿ ಬೀದಿ ಅಲಿಯುತ್ತಿದ್ದೆ. 1965 ಸೆಪ್ಟೆಂಬರ್ನಿಂದ ಜುಲೈ 1967ರವರೆಗೆ ಸತತವಾಗಿ ನಾನು ನ್ಯೂಯಾರ್ಕಿನಲ್ಲಿದ್ದೆ. ರಾಮೇಶ್ವರ ಸ್ವಾಮಿ ಹೇಳಿದರು, ತಮಾಲ ಕೃಷ್ಣ ಮಹಾರಾಜರು ಇವತ್ತು ಬೆಳಗ್ಗೆ ಪ್ರವಚನ ಮಾಡಿದರು. ನೀವು ಬಂದುದರಿಂದ ನಗರಕ್ಕೆ ಎಂತಹ ಭಾಗ್ಯ ಎಂಬುದು ನಮಗೆ ಅರ್ಥವಾಗುವುದಿಲ್ಲ ಎಂದರು. ಪ್ರಭುಪಾದರೆಂದರು, ಹೌದು, ನಾನು ವಿದೇಶಕ್ಕೆ ಹೋಗಬೇಕೆಂದು ನಿರ್ಧರಿಸಿದಾಗ ನನಗೆ ಲಂಡನ್ ವಿಚಾರ ತಲೆಯಲ್ಲಿ ಬರಲಿಲ್ಲ. ಇಲ್ಲಿಗೆ ಬರಬೇಕೆಂದುಕೊಂಡೆ. ಸಾಮಾನ್ಯವಾಗಿ ಎಲ್ಲಾ ಲಂಡನ್ನಿಗೆ ಹೋಗುತ್ತಾರೆ, ಆದರೆ ನಾನು ನ್ಯೂಯಾರ್ಕಿಗೆ ಹೋಗಬೇಕು ಎಂದುಕೊಂಡೆ. ತುಂಬಾ ಪ್ರಗತಿಪರ ಚಿಂತನೆ, ತಮಾಲ ಕೃಷ್ಣರು ಹೇಳಿದರು. ಪ್ರಭುಪಾದರು ನಕ್ಕರು. ನನಗೆ ಗೊತ್ತಿಲ್ಲ, ಅದು ಕೃಷ್ಣನ ಆಜ್ಞೆ. ನಾನು ಲಂಡನ್ನಿಗೆ ಹೋಗಬಹುದಿತ್ತು, ಅದು ಹತ್ತಿರವೂ ಇತ್ತು, ಆದರೆ ನಾನು ನ್ಯೂಯಾರ್ಕಿಗೆ ಹೋಗುತ್ತೇನೆ ಎಂದುಕೊಂಡೆ. ಕೆಲವು ಸಲ ನನಗೆ ನ್ಯೂಯಾರ್ಕಿಗೆ ಹೋದಂತೆ ಕನಸುಗಳೂ ಬೀಳುತ್ತಿದ್ದವು. ನೀವೇ ಓದಿ ಗೀತಾ ಮಾತಾಜಿ. ಅನೇಕ ಪ್ರದೇಶಗಳನ್ನು ದಾಟಿದ ಮೇಲೆ ಶೀಲ ಪ್ರಭುಪಾದರಿಗೆ ಹಳೆಯ ದಿನಗಳ ನೆನಪಾಯಿತು. ಅವರು ಡಾಕ್ಟರ್ ಮಿಶ್ರಾ ಅವರ ಯೋಗ ಸ್ಟುಡಿಯೋ ವಿಷಯವನ್ನು 72ನೇ ಬೀದಿಯ 100ನೇ ಸಂಖ್ಯೆಯ ಕೊಠಡಿಯಲ್ಲಿ ತಮ್ಮ ಟೇಪ್ ರೆಕಾರ್ಡರ್ ಮತ್ತು ಟೈಪ್ ರೈಟರ್ಗಳು ಕಳುವಾದ ವಿಷಯವನ್ನು ಹೇಳಿದರು. ತಾವು ಹಣ್ಣು ಕೊಳ್ಳುತ್ತಿದ್ದ ವೆಸ್ಟ್ ಎಂಡ್ ಸೂಪರೇಟ್ ವಿಷಯವನ್ನೂ ಹೇಳಿದರು. ಕಿಟಕಿಯಾಚೆ ನೋಡುತ್ತಾ ಪ್ರಭುಪಾದರು, ನಾನು ಎಷ್ಟೋ ಸಲ ಗುರಿ ಇಲ್ಲದೆ ಅಡ್ಡಾಡಿ ಇಲ್ಲಿಗೆ ಬರುತ್ತಿದ್ದೆ. ಹೌದು, ಕೆಲವು ಸೆಕೆಂಡ್ ಅವೆನ್ಯೂನಲ್ಲೂ ನಡೆದು ಹೋಗುತ್ತಿದ್ದೆ ಎಂದರು. ಚೆನ್ನಾಗಿ ಮೌನವಾಗಿ ಕಾರು ನಡೆಸುತ್ತಿದ್ದ ಹಿರಿಯ ಶಿಷ್ಯ ಜಯಾನಂದರನ್ನು ಮೆಚ್ಚುತ್ತಾ ಪ್ರಭುಪಾದರೆಂದರು, ನಮ್ಮ ಜಯಾನಂದ ಟ್ಯಾಕ್ಸಿ ಓಡಿಸುತ್ತಾ ಹರೇ ಕೃಷ್ಣ ಸಂಕೀರ್ತನೆ ಮಾಡುತ್ತಿದ್ದರು. ಒಂದು ದಿನ ಅವರು $5,000 ತಂದರು. ಭಗವದ್ಗೀತೆಯ ಪ್ರಕಟಣೆಗಾಗಿ ಅದನ್ನು ಕೊಡಲಾಯಿತು. ಆದರೆ ಆ ಗ್ರಂಥದ ಪ್ರಕಟಣೆಯನ್ನು ಮ್ಯಾಕ್ಮಿಲನ್ ರವರು ತೆಗೆದುಕೊಂಡರೆಂದು ಕಾಣುತ್ತದೆ. ಹರೇ ಕೃಷ್ಣ ಮಾತಾಜಿ. ಎಂದರು. ಆಮೇಲೆ ನೀವು ಚೈತನ್ಯ ಮಹಾಪ್ರಭುವಿನ ಬೋಧನೆಗಳು ಪುಸ್ತಕದ ಮಾರಾಟವನ್ನೆಲ್ಲ ಜಯಾನಂದರಿಗೆ ವಹಿಸಿದ್ದಿರಿ, ನನಗೆ ಜ್ಞಾಪಕವಿದೆ ಎಂದರು. ಜಯಾನಂದರೆಂದರು, ಹೆಚ್ಚು ಮಾರಲಾಗಲಿಲ್ಲ. ಪ್ರಭುಪಾದರಿಗೆ ನಗು ಬಂತು. ಜಯಾನಂದ ನಗರ ಭಾಗದಲ್ಲಿ ವಾಹನ ನಡೆಸುತ್ತಿದ್ದುದರಿಂದ ಆ ಕಡೆ ನಿಗಾ ಇರಿಸಿ ಸುಮ್ಮನಾದರು. ತಮಾಲ ಕೃಷ್ಣರೆಂದರು, ಕೃಷ್ಣ ಕರೆದುಕೊಂಡು ಗಾಡಿ ಓಡಿಸಲು ಅವರು ತುಂಬಾ ಸೂಕ್ತರು, ಸಮರ್ಥರೂ ಆದ ವ್ಯಕ್ತಿ ಎಂದು ನಾನು ಆಲೋಚಿಸಿದ್ದೆ. ಗೀತಾ ಮಾತಾಜಿ ಮ್ಯೂಟ್ ಆದ್ರ? ಓಕೆ, ಲಕ್ಷ್ಮೀ ದೇವಿ ಮಾತಾಜಿ. ಪ್ರಭುಪಾದರೆಂದರು, ನೀವು ಓದೀಗ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರೆಂದರು ಮಾತಾಜಿ, ಬ್ಲಾಕ್ ಕಲರ್ ಏನೋ ಬರ್ತಾ ಇದೆ. ಒಂದ್ ನಿಮಿಷ. ತಮಲ ಕೃಷ್ಣ ಇವರು ಓದ್ಲಿ, ಇನ್ನು ವೆಂಕಟೇಶ್ ಪ್ರಭುಜಿ ಅವರು ನಾಮ ಸಂಕೀರ್ತನೆ ಮಾಡುತ್ತಾ ಗಾಡಿ ಓಡಿಸುತ್ತಿದ್ದರು. ತುಂಬಾ ಒಳ್ಳೆಯ ಹುಡುಗ. ಅವರು ಮ್ಯಾನ್ಹಾಟನ್ ಸಂದಣಿಯನ್ನು ದಾಟುತ್ತಿದ್ದಾಗ ಒಬ್ಬ ಟ್ಯಾಕ್ಸಿ ಡ್ರೈವರ್ ಕೂಗಿಕೊಂಡ. ಏನಂತೆ ಎಂದು ಕೇಳಿದರು ಪ್ರಭುಪಾದರು. ಹರೇ ಕೃಷ್ಣ ಮಾತಾಜಿ. ತಮಲಾ ಕೃಷ್ಣರು ಹೇಳಿದರು, ನಿಮ್ಮ ಹತ್ತಿರ ಒಳ್ಳೆಯ ಕಾರಿದೆ ಎಂದರು. ಅದು ಒಳ್ಳೆಯದೇ, ಅವರಿಗೆಲ್ಲ ಕಾರು ಇಷ್ಟವಾಯಿತು. ಪ್ರಭುಪಾದರಿಗೆ ನಗು ಬಂತು. ನಮ್ಮ ಬಳಿಗೆ ಯಾಕೆ ಬರಬಾರದು? ನೀವು ಟ್ಯಾಕ್ಸಿಯನ್ನಾಕೆ ಓಡಿಸುತ್ತಿದ್ದೀರಿ? ನಮ್ಮ ಜೊತೆ ಸೇರಿಕೊಳ್ಳಿ ಎಂದರು. ರಾಮೇಶ್ವರರೆಂದರು, ಈ ಕಾರು ಕ್ಯಾಡಿಲಾಕ್ ಕಾರಿಗೆ ಸಂವಾದಿಯಾದ ಫೋರ್ಡ್ ಕಂಪನಿಯದು. ಲೌಕಿಕ ಮಹಾಭೋಗ ನಮಗಾಗಿ ನಾವು ಬಯಸುವುದಿಲ್ಲ ಎಂದರೆ ಅವರಿಗೆಲ್ಲ ಅರ್ಥವಾಗುವುದಿಲ್ಲ. ಸರಿ ಇದೆಯಾ ಇದು ಪೇಜ್ ನಂಬರ್? ಎಸ್. ನಾವೇಕೆ ಈ ಕಾರುಗಳನ್ನು ಓಡಿಸುತ್ತೇವೆಂಬುದು ಅವರಿಗೆ ಅರ್ಥವಾಗುವುದಿಲ್ಲ. ಪ್ರಭುಪಾದರು ಅವರೆಲ್ಲ ನಾವು ಅನಗತ್ಯವಾಗಿ ಟೀಕಿಸುತ್ತೇವೆ ಎಂದು ಭಾವಿಸುತ್ತಾರೆ. ಆದರೆ ನಮಗೆ ಎಲ್ಲಾ ಬೇಕು. ಮನುಷ್ಯ ಇಲ್ಲವೇ ಹಾಗೆ ಅವನು ಬದುಕಿದ್ದಾಗ ಅವನ ಅಲಂಕಾರ, ಒಳ್ಳೆಯ ಬಟ್ಟೆ, ಬರೆ ಎಲ್ಲವೂ ಚೆನ್ನಾಗಿರುತ್ತದೆ. ಆದರೆ ಸತ್ತಾಗ ಅವೆಲ್ಲ ನಿಷ್ಪ್ರಯೋಜಕ. ಅದೇ ರೀತಿ ಆಧ್ಯಾತ್ಮಿಕ ಪ್ರಜ್ಞೆ ಇಲ್ಲದಿದ್ದರೆ ನಾವೆಲ್ಲ ಸತ್ತ ಹಾಗೆ. ಏಕೆಂದರೆ ದೇಹ
ಸತ್ತು ಹೋಗಿದೆ. ಆತ್ಮ ಜೀವಂತವಾಗಿರುವುದರಿಂದ ಓಡಾಡುತ್ತಿರುವುದರಿಂದ ಅವನೂ ಓಡಾಡುತ್ತಿರುತ್ತಾನೆ. ಮುಖ್ಯ ಸಂಗತಿ ಎಂದರೆ ಜೀವಾತ್ಮ. ಆದುದರಿಂದ ನೀವು ಬರೀ ದೇಹವನ್ನೇ ಚೆನ್ನಾಗಿ ನೋಡಿಕೊಂಡಿದ್ದು ಬಿಟ್ಟರೆ ನೀವು ಸತ್ತ ದೇಹಕ್ಕೆ ಅಲಂಕಾರ ಮಾಡುತ್ತಿದ್ದೀರಿ ಎಂದರ್ಥ. ಅದಕ್ಕೇನು ಬೆಲೆ ಹೇಳಿ? ಗೊತ್ತಾಯಿತೆ? ಆತ್ಮ ಒಳಗಿರುವುದರಿಂದ ದೇಹಕ್ಕೆ ಬೆಲೆ. ಜೀವ ಇರುವ ತನಕ ಅಲಂಕರಿಸಿದರೆ ಎಲ್ಲಾ ಮೆಚ್ಚುತ್ತಾರೆ. ಆದರೆ ನೀವು ಹೆಣಕ್ಕೆ ಶೃಂಗಾರ ಮಾಡಿದರೆ ಎಲ್ಲರೂ ಇವನೆಂತಹ ಮೂರ್ಖ ಎನ್ನುತ್ತಾರೆ. ಹಾಗೆಯೇ ಆತ್ಮಜ್ಞಾನ ಇಲ್ಲದಿದ್ದರೆ ಬದುಕಿನ ಬರೀ ಭೌತಿಕ ಕಲ್ಪನೆಯ ಮೇಲೆ ಅವಲಂಬಿಸಿರುವ ಮೃತ ನಾಗರಿಕತೆ ಅಸಹ್ಯವಾಗಿ ಕಾಣುತ್ತದೆ. ಅದನ್ನು ಖಂಡಿಸಬೇಕು. ಕೃಷ್ಣ ಪ್ರಜ್ಞೆ ನಿಮ್ಮಲ್ಲಿರಲಿ. ಆಗ ಎಲ್ಲದಕ್ಕೂ ಜೀವ ಬರುತ್ತದೆ. ಬಿಟ್ಟರೆ ನೀವು ಸತ್ತ ದೇಹಕ್ಕೆ ಅಲಂಕಾರ ಮಾಡುತ್ತಿದ್ದೀರಿ ಎಂದರ್ಥ. ಅದಕ್ಕೇನು ಬೆಲೆ ಹೇಳಿ? ಗೊತ್ತಾಯಿತೆ? ಆತ್ಮ ಒಳಗಿರುವುದರಿಂದ ದೇಹಕ್ಕೆ ಬೆಲೆ. ಜೀವ ಇರುವ ತನಕ ಅಲಂಕರಿಸಿದರೆ ಎಲ್ಲಾ ಮೆಚ್ಚುತ್ತಾರೆ. ಆದರೆ ನೀವು ಹೆಣಕ್ಕೆ ಶೃಂಗಾರ ಮಾಡಿದರೆ ಎಲ್ಲರೂ ಇವನೆಂತಹ ಮೂರ್ಖ ಎನ್ನುತ್ತಾರೆ. ಹಾಗೆಯೇ ಆತ್ಮಜ್ಞಾನ ಇಲ್ಲದಿದ್ದರೆ ಬದುಕಿನ ಬರೀ ಭೌತಿಕ ಕಲ್ಪನೆಯ ಮೇಲೆ ಅವಲಂಬಿಸಿರುವ ಮೃತ ನಾಗರಿಕತೆ ಅಸಹ್ಯವಾಗಿ ಕಾಣುತ್ತದೆ. ಅದನ್ನು ಖಂಡಿಸಬೇಕು. ಕೃಷ್ಣ ಪ್ರಜ್ಞೆ ನಿಮ್ಮಲ್ಲಿರಲಿ. ಆಗ ಎಲ್ಲದಕ್ಕೂ ಜೀವ ಬರುತ್ತದೆ. ಅದು 1ನೇ ಅಂಕಿ ಇದ್ದ ಹಾಗೆ. ಅದರ ಮುಂದೆ 0 ಹಾಕಿದರೆ 100 ಆಗುತ್ತದೆ. ಆ 1 ಇಲ್ಲದಿದ್ದರೆ ಅದು ಶುದ್ಧ 0, ಕೆಲಸಕ್ಕೆ ಬಾರದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಇವರು ವೆಂಕಟೇಶ್ ಅವರು. ಮಾತಾಜಿ, ತಮಲ ಕೃಷ್ಣರೆಂದರು. ಆ ಒಂದು ಕೃಷ್ಣ ಮತ್ತು ಕೃಷ್ಣನ ಪ್ರತಿನಿಧಿ ರಾಮೇಶ್ವರರು ಹೇಳಿದರು. 55ನೆಯ ರಸ್ತೆಯಲ್ಲಿ ಸಾಗುತ್ತಿದ್ದಾಗ ಭಕ್ತರು ಪ್ರಭುಪಾದರಿಗೆ ಸ್ವರ್ಣಾಕ್ಷರಗಳಲ್ಲಿ ಹರೇ ಕೃಷ್ಣ ನಾಮೋಲ್ಲೇಖವಿದ್ದ ಇಸ್ಕಾನ್ ಕಟ್ಟಡವನ್ನು ತೋರಿಸಿದರು. ಚೈತನ್ಯ ಮಹಾಪ್ರಭುಗಳ ಭಕ್ತನೊಬ್ಬನು ಸಂಕೀರ್ತನೆ ಮಾಡುತ್ತಿರುವ ಚಿತ್ರವುಳ್ಳ ಹಳದಿಯ ದೊಡ್ಡ ವಸ್ತ್ರಫಲಕ ಬ್ಯಾನರ್ ಕಟ್ಟಡದ ಮುಂಭಾಗದಲ್ಲಿ ಹಾರಾಡುತ್ತಿತ್ತು. ಬದಿ ಹಾದಿಯಲ್ಲಿ ಮುಂಚಾಚಿಕೊಂಡಿದ್ದ ಹರೇ ಕೃಷ್ಣ ಕೇಂದ್ರ ಎಂದು ಆಕರ್ಷಕವಾಗಿ ಕೆತ್ತಲಾಗಿದ್ದ ಚಾವಣಿ. ಪ್ರಭುಪಾದರ ಕಾರನ್ನು ನೋಡಿದ ಕೂಡಲೇ ಪ್ರವೇಶ ದ್ವಾರದಲ್ಲಿದ್ದ 100 ಭಕ್ತರು ಉಗೆ ಎಂದು ಅವರ ನಾಮೋಚ್ಚಾರ ಮಾಡಲಾರಂಭಿಸಿದರು. ಮಾಯಾಪುರದ ಉತ್ಸವದ ಅನಂತರದ ಅತಿ ದೊಡ್ಡ ಇಸ್ಕಾನ್ ಭಕ್ತ ಸಮಾವೇಶ ಅದು. ಪ್ರಭುಪಾದರ ಸಂಗಡ ಇರಲು ಅನೇಕರು ದೂರ ಪ್ರದೇಶಗಳಿದ್ದರು. ಆ ಕಟ್ಟಡದಲ್ಲಿ 600ಕ್ಕಿಂತ ಹೆಚ್ಚು ಭಕ್ತರು ಉಳಿದುಕೊಂಡಿದ್ದರು. ಸಂಕೀರ್ತನದ ಶಬ್ದ ಮುಗಿಲು ಮುಟ್ಟುತ್ತಿತ್ತು. ರಾಧಾ ಗೋವಿಂದರ ಶ್ರೀಮೂರ್ತಿಗಳ ಮುಂದೆ ನಿಂತ ಪ್ರಭುಪಾದರ ಆನಂದ ತುಂದಿಲರಾಗಿದ್ದರು. 3ನೆಯ ಪೂಜೆ ವೇದಿಕೆಯ ಮೇಲೆ ಜಗನ್ನಾಥ, ಬಲಭದ್ರ, ಸುಭದ್ರೆಯರ ಒಂದು ಚಿತ್ರ. ರಥಯಾತ್ರೆಯ ದಿನ ಎಲ್ಲರನ್ನೂ ನೋಡಬೇಕೆಂದು ಉತ್ಸುಕರಾಗಿರುವುದು ಪ್ರಭುಪಾದರು ಹೇಳಿದರು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಆದ್ರ ಅದೇನೋ ಬ್ಲಾಕ್ ಬಂತು ಮಾತಾಡಿ. ಈಗ ಹೋಗಿದೆ ಅಲ್ಲ? ಹಸಿರು ಬಣ್ಣದ ಬೃಹತ್ ವ್ಯಾಸಾಸನದಲ್ಲಿ ಕುಳಿತ ಪ್ರಭುಪಾದರಿಗೆ ಮೊದಲು ಮಾತಾಡಲಾಗದಷ್ಟು ಭಾವನೆ ತುಂಬಿ ಬಂದಿತು. ಈ ನವೀನ ದೇವಾಲಯಕ್ಕೆ ನನ್ನನ್ನು ಕರೆತಂದುದಕ್ಕಾಗಿ ಮೊದಲು ನಿಮಗೆಲ್ಲ ವಂದನೆ ಸಲ್ಲಿಸಲೇಬೇಕು ಎಂದು ಆರಂಭಿಸಿದ ಪ್ರಭುಪಾದರು. ಏಕೆಂದರೆ ನಾನು ಮೊದಲು ಬಂದಾಗ ಇಲ್ಲಿ ನ್ಯೂಯಾರ್ಕ್ನಲ್ಲಿ ದೇವಾಲಯವನ್ನು ಸ್ಥಾಪಿಸುವುದೇ ನನ್ನ ಉದ್ದೇಶವಾಗಿತ್ತು. ಅದಕ್ಕಾಗಿ ಒಂದು ಅವಕಾಶಕ್ಕೆ ಕಾಯುತ್ತಿದ್ದೆ ಎಂದರು. ಮ್ಯಾನ್ಹಟನ್ನಲ್ಲಿ 25x100 ನಿವೇಶನವನ್ನು ಪಡೆಯುವ ಆರಂಭದ ಹತಾಶ ಪ್ರಯತ್ನಗಳನ್ನು ವಿವರಿಸಿದರು. ಆದರೆ ಅವರಿಗೆ ಹಣ ದೊರೆಯಲಿಲ್ಲ. ಅವರೆಂದರು, ನನಗೆ ಸ್ಥಳವೇ ಇರಲಿಲ್ಲ. ದೇವಾಲಯದ ವಿಷಯ ಹಾಗಿರಲಿ, ಉಳಿದುಕೊಳ್ಳಲು ಕೂಡ ವಸತಿ ಸಿಕ್ಕಲಿಲ್ಲ. ಆದುದರಿಂದ ಆ ಸ್ಥಿತಿಯಲ್ಲಿ ಭಾರತಕ್ಕೆ ಮರಳಿ ಹೋಗುವ ಯೋಚನೆ ಮಾಡುತ್ತಿದ್ದೆ. ವಾಸ್ತವವಾಗಿ ಪ್ರತಿನಿತ್ಯ ಹಡಗಿನ ಕಂಪನಿಗೆ ಎಡತಾಕುತ್ತಿದ್ದೆ. ಮೊದಲು ನ್ಯೂಯಾರ್ಕಿನಲ್ಲಿ ದೇವಾಲಯವನ್ನು ನಿರ್ಮಿಸುವ ದೃಢ ನಿರ್ಧಾರದಿಂದ ನಾನು ಬಂದದ್ದು ಒಂದು ದೊಡ್ಡ ಕಥೆ. ಆದರೆ ಆಗ, ಅಂದರೆ 10 ವರ್ಷಗಳ ಹಿಂದೆ, ಅದು ಸಾಧ್ಯವಾಗಲಿಲ್ಲ. ಕೃಷ್ಣನ ಮತ್ತು ನನ್ನ
ಗುರು ಮಹಾರಾಜರ ಕೃಪೆಯಿಂದ ನಿಮಗೆ ಈ ಜಾಗ ಸಿಕ್ಕಿದೆ. ಆದುದರಿಂದ ಈ ದೇವಾಲಯವನ್ನು ಕಟ್ಟುವ ಏರ್ಪಾಡು ಮಾಡಿರುವುದಕ್ಕಾಗಿ ನಿಮಗೆಲ್ಲ ವಂದನೆ. ಮುಂದೆ ತಮ್ಮ ಭಾಷಣದಲ್ಲಿ ತಮ್ಮ ಗುರುಗಳು ಹಾಗೂ ಕೃಷ್ಣಬದ್ಧ ಜೀವರುಗಳು ಭೋಗ ಜಗತ್ತಿನ ನಿರಂತರ ಯಾತನೆಯಿಂದ ಹೇಗೆ ಪಾರು ಮಾಡುತ್ತಿದ್ದಾರೆಂಬುದನ್ನು ಒತ್ತಿ ಹೇಳಿದರು. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ವಿಜ್ಞಾನಿ, ತತ್ವಜ್ಞಾನಿ, ರಾಜಕಾರಣಿ ಎಂದುಕೊಳ್ಳುವವರಿಂದ ದಾರಿ ತಪ್ಪಿ ಮೂರ್ಖರಾಗಬೇಡಿ. ಕೃಷ್ಣ ಪ್ರಜ್ಞೆಯನ್ನು ಅಪ್ಪಿಕೊಳ್ಳಿ. ಅದು ಗುರು ಕೃಷ್ಣ ಕೃಪೆಯಿಂದ ಮಾತ್ರ ಸಾಧ್ಯ. ಗುರು ಕೃಪೆಯಿಂದ ಮತ್ತು ಕೃಷ್ಣ ಕೃಪೆಯಿಂದ ನೀವು ಗೆಲುವನ್ನು ಸಾಧಿಸಬಹುದು. ಇದೇ ರಹಸ್ಯ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಈಗ ಬೇರೆ ಯಾರು ಓದ್ಲಿಕ್ಕಿದ್ದೀರಿ? ಹರೇ ಕೃಷ್ಣ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಓದೋದವರು? ಮಂಜುಳಾ ದೇವಿ. ಎಸ್ ಓದಿ. ಹರೇ ಕೃಷ್ಣ. ಮಾತಾಜಿ ಬ್ಲಾಕ್ ಇದೆ ಮಾತಾಜಿ. ಬಂತು, ಒಂದ್ ನಿಮಿಷ ಮಾತಾಜಿ. ಹೌದು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಗತಾಃ ಪ್ರಕಾಶಂತೆ ಮಹಾತ್ಮನಾ. ಶ್ವೇತಾಶ್ವತು. ಪರಮ ದೇವನಲ್ಲಿ ಮಹಾಗುರುವಿನಲ್ಲಿ ಯಾರಿಗಿಹುದೋ ಪರಾಭಕ್ತಿ, ಬೋಧೋ ಒಪ್ಪುದು ಅಂತಹ ಮಹಿಮರಿಗೆ ವೇದಾಂತದ ಒಳಶಕ್ತಿ. ಆದ್ದರಿಂದ ಇಂದು ನೀವು ಮಾಡುತ್ತಿರುವುದು ಗುರು ಪೂಜೆಯೇ ಹೊರತು ಸ್ವಪ್ರತಿಷ್ಠೆಯಲ್ಲ. ಅದು ನೈಜ ಬೋಧೆ. ನೀವು ದಿನವೂ ಹಾಡುತ್ತೀರಿ ಗುರುಮುಖ್ಯ ಪದ್ಮವಾಕ್ಯ. ಗುರುಮುಖ್ಯ ಅಲ್ಲಪ್ಪ, ಗುರುಮುಖ ಪದ್ಮವಾಕ್ಯ. ಕರೆಕ್ಟ್. ಗುರುಮುಖ ಪದ್ಮವಾಕ್ಯ ಚಿತ್ತೇತೆ ಕರಿಯ ಐಕ್ಯ. ದಿವ್ಯ ದರ್ಶನದ ಕಾಣಿಕೆ ಇತ್ತ ಗುರುಗಳು ಜನ್ಮ ಜನ್ಮಗಳಲ್ಲಿ ನನ್ನ ಒಡೆಯ. ಧೈರ್ಯವಾಗಿ ಹೇಳುತ್ತೇವೆ ಕೇಳಿ. ಈ ಕೃಷ್ಣ ಪ್ರಜ್ಞೆಯ ಚಳುವಳಿಯಲ್ಲಿ ಅಲ್ಪ ಸ್ವಲ್ಪವಾದರೂ ನಾನು ಯಶಸ್ಸು ಗಳಿಸಬೇಕೆಂದರೆ ನನ್ನ ಗುರು ಮಹಾರಾಜರು ಹೇಳಿದ್ದನ್ನೆಲ್ಲ ನಾನು ಶ್ರದ್ಧೆಯಿಂದ ನಂಬಿಕೊಂಡು ಬಂದುದರಿಂದ ನೀವು ಅದನ್ನು ಮುಂದುವರಿಸಿ. ಆಗ ಎಲ್ಲಾ ಬಗೆಯ ಯಶಸ್ಸುಗಳು ಬರುತ್ತವೆ. ಧನ್ಯವಾದ. ಅನಂತರ ಶೀಲ ಪ್ರಭುಪಾದರು 12 ಅಂತಸ್ತುಗಳ ಇಡೀ ಕಟ್ಟಡವನ್ನು ಸುತ್ತಿ ಬಂದರು. ಅವರು ಹೆಚ್ಚು ಮಾತನಾಡಲಿಲ್ಲ, ಆದರೆ ನೋಡಿದುದನ್ನೆಲ್ಲ ಮೆಚ್ಚಿಕೊಂಡರು. ತಮ್ಮ ಪರವಾಗಿ ಶಿಷ್ಯರೆಲ್ಲ ಕೆಲಸವನ್ನು ಪರಿಷ್ಠರವಾಗಿ ಮಾಡಿದ್ದಂತೆ ಕಂಡಿತು. ಕುಳಿತುಕೊಳ್ಳಲು, ವಿಶ್ರಾಂತಿ ತೆಗೆದುಕೊಳ್ಳಲು ಬೇರೆ ಬೇರೆ ಕೋಣೆಗಳನ್ನು ಮಾಡಿ ಅವರ ವಸತಿ ಗೃಹವನ್ನು ಚೆನ್ನಾಗಿ ನಿಯೋಜಿಸಲಾಗಿತ್ತು. ತಮ್ಮ ಹಾಸನದಲ್ಲಿ ಕೂರುತ್ತಾ, ಅಂದರೆ ನಾನು ಮತ್ತೆ ನ್ಯೂಯಾರ್ಕ್ನಲ್ಲಿ ವಾಸ ಮಾಡಲೇ ಎಂದು ಕೇಳಿದರು. ದೇವಾಲಯದ ಅಧ್ಯಕ್ಷ ಆದಿಕೇಶವ ಸ್ವಾಮಿ ಹೇಳಿದರು, ಇದು ನಿಮ್ಮ ವಿಜಯಶಾಲಿ ಪುನರಾಗಮನ ಪ್ರಭುಪಾದರೆ. ಹೌದು ಹೌದು ಪ್ರಭುಪಾದರೆಂದರು. ನನ್ನ ಭಾವನೆಯೂ ಅದೇ ಆಗಿದೆ. ಕೋಣೆಯ ಲಕ್ಷಣಗಳನ್ನು, ಕಿಟಕಿಯಿಂದ ಕಾಣುವ ದೃಶ್ಯಾವಳಿಯ ವಿಷಯವನ್ನು ಹೇಳಲು ಭಕ್ತರು ತುಂಬಾ ಉತ್ಸಾಹಕರಾಗಿದ್ದರು. ರಾಮೇಶ್ವರ ಸ್ವಲ್ಪ ಹೇಳಿದರು. ಅನುವಾದ ಕಾರ್ಯಕ್ಕೆ ಇದು ತುಂಬಾ ಪ್ರಶಸ್ತವಾದ ಪ್ರಶಾಂತ ಸ್ಥಳ. ಹೌದು ಖಂಡಿತ ಶೀಲ ಪ್ರಭುಪಾದರೆಂದರು. ನಮ್ಮ ಗುರು ಮಹಾರಾಜರು ಸ್ವರ್ಗಸ್ಥರಾದಾಗ ನಾನು ಒಂಟಿಯಾದೆ. ಆದ್ದರಿಂದ ನನ್ನ ಯೋಗಕ್ಷೇಮ ನೋಡಿಕೊಳ್ಳಲು ಅವರು ಅನೇಕ ಗುರುಗಳನ್ನು ಕಳಿಸಿದರು. ನೀವೆಲ್ಲ ನನ್ನ ಗುರು ಮಹಾರಾಜರ ಪ್ರತಿನಿಧಿಗಳು. ಒಬ್ಬ ಭಕ್ತ ಹೇಳಿದ, ನಾವೆಲ್ಲ ಗುರುದಾಸರು, ಆದ್ದರಿಂದ ನೀವೆಲ್ಲ ನನ್ನನ್ನು ನೋಡಿಕೊಳ್ಳುತ್ತಿದ್ದೀರಿ. ಪ್ರಭುಪಾದರು ಹೇಳಿದರು, ನಾನು ನಿಮಗೆಲ್ಲ ತುಂಬಾ ಋಣಿಯಾಗಿದ್ದೇನೆ. ಒಮ್ಮೊಮ್ಮೆ ನನಗೆ ಬಾಲ್ಯದ ನೆನಪು ಕಾಡುತ್ತದೆ. ನಾನು ನಮ್ಮ ತಂದೆಯ ತುಂಬಾ ಮುದ್ದಿನ ಮಗ. ಅದನ್ನು ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮ ತಂದೆ ಅಂತಹ ಶ್ರೀಮಂತರೇನಲ್ಲ, ಆದರೂ ನಾನು ಬಯಸಿದ್ದನ್ನೆಲ್ಲ ಅವರು ಪೂರೈಸುತ್ತಿದ್ದರು. ಅವರು ನನ್ನನ್ನು ಎಂದೂ ಬೈಯಲಿಲ್ಲ, ತುಂಬಾ ಪ್ರೀತಿ ತೋರಿದರು. ಮುಂದೆ ನನಗೆ ಸ್ನೇಹಿತರು ಸಿಕ್ಕರು, ಮದುವೆಯಾದೆ ಎಂದಿಟ್ಟುಕೊಳ್ಳಿ. ಹೀಗೆ ಕೃಷ್ಣನ ಕೃಪೆಯಿಂದ ಎಲ್ಲ ನನ್ನನ್ನು ಪ್ರೀತಿಸಿದರು. ಯಾರ ಪರಿಚಯವೂ ಇಲ್ಲದೆ ನಾನು ಈ ಪರದೇಶಕ್ಕೆ ಬಂದೆ. ಆಗ ಕೃಷ್ಣ ನನ್ನನ್ನು ಪ್ರೀತಿಸಲು ಅನೇಕ ಪಿತೃಗಳನ್ನು ಕಳುಹಿಸಿದ. ಈ ನಿಟ್ಟಿನಲ್ಲಿ ನಾನು ತುಂಬಾ ಭಾಗ್ಯವಂತ. ಕೊನೆಯ ಘಟ್ಟದಲ್ಲಿ ನಾನು ಶಾಂತವಾಗಿ ಬದುಕುವಂತಾದರೆ ಅದು ಕೃಷ್ಣನ ಪರಮ ಕೃಪೆ. ಕೃಷ್ಣನ ಕೃಪೆಯೊಂದಿದ್ದರೆ ಎಲ್ಲವೂ ಸಾಧ್ಯ. ಆದುದರಿಂದ ಕೃಷ್ಣನ ಪಾದಾರವಿಂದಗಳಿಗೆ ಅಂಟಿಕೊಳ್ಳೋಣ, ಏನೆಲ್ಲವನ್ನೂ ಸಾಧಿಸಬಹುದು. ಮಾತಾಜಿ ಮೇಲ್ ಮಾಡ್ಬೇಕು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಹರೇ ಕೃಷ್ಣ. ಎಸ್, ಈಗ ಇಲ್ಲಿಗೆ ನಾವು ನಿಲ್ಲಿಸೋಣ. ಈಗ ವಿವರಣೆ ನೀವಿಷ್ಟು ಕೇಳಿದ್ದೀರಲ್ಲ ಪ್ರತಿದಿನ ಕ್ಲಾಸ್ ಅನ್ನು. ಈಗ ನೀವು ನನಗೆ ಪಾಯಿಂಟ್ಸ್ ಹೇಳ್ತಾ ಹೋಗ್ಬೇಕು, ಆಯ್ತಾ? ನೋಡುವ, ಚೆನ್ನಾಗಿರುತ್ತೆ, ಚರ್ಚೆಯನ್ನು ಮಾಡುವ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಹಿಂದಿನ ತರಗತಿಯಲ್ಲಿ ಏನ್ ತಿಳಿದ್ರಿ ನೀವು? ಯಾರು ಹೇಳ್ತೀರಿ? 246 ಪೇಜ್ ನಂಬರ್. ಹಿಂದಿನ ತರಗತಿಯಲ್ಲಿ ಈ ಮಾಯೆಯ ಶಕ್ತಿ ಬಗ್ಗೆ ಹೇಳಿದ್ರು. ಅಂತ ಹೇಳಿದ್ರೆ ಭಕ್ತಿಯಲ್ಲಿ ಬಂದ ನಂತರ ಕೂಡ ಏನಾಗುತ್ತೆ, ಮಾಯೆಯ ಒಂದು ಸೆಳೆತಕ್ಕೆ ಒಳಗಾಗುವ ಸಾಧ್ಯತೆಗಳು ತುಂಬಾ ಹೆಚ್ಚಿರುತ್ತದೆ. ಅದಕ್ಕೆ ಹೇಳ್ತಾರೆ ಭಕ್ತರ ಸಂಘದಲ್ಲಿ ಇರ್ಬೇಕು ಅಂತ. ಸೊ ನೀವೆಲ್ಲರೂ ಅನ್ಮ್ಯೂಟ್ ಅಲ್ಲಿ ಇದ್ದೀರಾ ಅಲ್ವಾ? ಯಾರು ಮಾತಾಡ್ತಿಲ್ಲ? ಹರೇ ಕೃಷ್ಣ. ಇಲ್ವಾ? ಅನ್ಮ್ಯೂಟ್ ಅಲ್ಲಿ ಇದ್ದೀರಾ? ಎಸ್, ಓಕೆ. ಸೊ ಹಾಗೆ ಹಿಂದಿನ ತರಗತಿಯಲ್ಲಿ ನೀವು ತಿಳಿದುಕೊಂಡ್ರೆ ಏನಂತ ಹೇಳಿದ್ರೆ ಈ ಮಾಯೆಯ ಕುರಿತಾಗಿ ಅಲ್ವಾ, ಹೇಗೆ ಪ್ರಭುಪಾದರ ಒಂದು ನೆಚ್ಚಿನ ಶಿಷ್ಯರು ತುಂಬಾ ಪ್ರಭುಪಾದರವರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿರ್ತಾರೆ. ಆದ್ರೆ ಅವರು ಈ ಮಾಯೆಯ ಸೆಳೆತಕ್ಕೊಳಗಾಗಿ ಪ್ರಭುಪಾದರಿಂದ ದೂರ ಹೋಗ್ತಾರೆ. ಆದ್ರೆ ಮತ್ತೆ ಪ್ರಭುಪಾದರ ಬಳಿಗೆ ಬಂದಾಗ ಪ್ರಭುಪಾದರವರನ್ನ ಆ ಒಂದು ಎಷ್ಟು ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿದ್ರು ಅಂತ ಹೇಳಿ ನೀವು ನೋಡಿದ್ರಿ ಅಲ್ವಾ, ಕೇಳಿದ್ರಿ. ಅದ್ರ ಬಗ್ಗೆ ಇಲ್ಲಿ ನಾವು ಇನ್ನಷ್ಟು ನೋಡ್ತೇವೆ. ಏನ್ ಹೇಳ್ತಾರೆ ಇಲ್ಲಿ ಮುಂದೆ, ಬೃಹತ್ತಾದ ಭಕ್ತ ಸಮುದಾಯದಿಂದ ಪಡೆಯುತ್ತಿರುವ ಲಾಸ್ ಏಂಜಲೀಸ್ ಕೇಂದ್ರಕ್ಕೆ ಮೊದಲು ಹೋಗಬೇಕೆಂದು ಪ್ರಭುಪಾದರು ಬಯಸ್ತಾರೆ. ಅಮೃತಶಿಲೆಯ ಕಾಮಾನುಗಳಿಂದ ಮತ್ತು ವೈಭವಪೇತ ಲೋಕೋತ್ತರ ವರ್ಣಚಿತ್ರಗಳ ಚಿತ್ರಶಾಲೆಯಿಂದ ಕೂಡಿದ ಹೊಸ ದೇವಾಲಯದ ಮಂದಿರವನ್ನು ನೋಡುವುದು ಹಾಗೂ ರುಕ್ಮಿಣಿ ದ್ವಾರಕಾಧೀಶ್ವರ ಮಂಗಳ ಮೂರ್ತಿಗಳಿಗೆ ನಡೆಯುವ ವೈಭವದ ಪೂಜೆಯನ್ನು ಗಮನಿಸುವುದು ಅವರ ಉದ್ದೇಶವಾಗಿತ್ತು. ಅಂದ್ರೆ ಪ್ರಭುಪಾದರು ಮೊದಲು ವೃಂದಾವನದ ರಾಧಾ ದಾಮೋದರ ದೇವಾಲಯದಲ್ಲಿ ಅವರು ಈ ಭಾಗವತವನ್ನು ಬರಿತಾ ಇದ್ರು ಅಲ್ವಾ. ಭಾಗವತವನ್ನು ಕಂಪ್ಲೀಟ್ ಮಾಡ್ಬೇಕು ಅಂತ ಇರುತ್ತೆ ಅವರಿಗೆ. ಆದ್ರೆ ಅವರಿಗೆ ಇಲ್ಲಿಂದ GPC ಇಂದ ಬರುತ್ತೆ ಅವ್ರಿಗೆ ಕರೆ ಅಂತ ಹೇಳಿದ್ರೆ ಈ ತರ ಎಲ್ಲ ಸಮಸ್ಯೆಗಳಿದೆ ಅಂತ ಹೇಳಿ. ಅಂದ್ರೆ ಅವರ ಬರೆಯುವುದಕ್ಕೆ ಸ್ವಲ್ಪ ಅಲ್ಲಿ ಅಡ್ಡಿ ಆತಂಕಗಳು ಉಂಟಾಗ್ತಾ ಇತ್ತು. ಆದ್ರೆ ಅವರಿಗೆ ಬರಿಬೇಕು, ಅವರ ಬರೆಯ ಕಾರ್ಯವನ್ನು ಮುಂದುವರಿಸ್ಬೇಕು ಅಂತ ಬಹಳ ಅವರಿಗೆ ಆಸಕ್ತಿ ಇತ್ತು. ಹಾಗೆ ಪ್ರಭುಪಾದರು ಎಲ್ಲೇ ಹೋದ್ರು ಕೂಡ ಬರವಣಿಗೆಯನ್ನು ಮುಂದುವರಿಸ್ಬೇಕು, ಅದಕ್ಕೋಸ್ಕರ ಅವರು ಸಿದ್ಧರಾಗಿದ್ರು. ನಂತರ ಇಷ್ಟು ದಿನವೂ ಅವರು ಹವಾಯಿನಲ್ಲಿ ಒಂದೇ ಒಂದು ತಿಂಗಳು ಉಳಿದುಕೊಳ್ಳಲು ಯೋಜಿಸಿದ್ರು. ತಮಗೆ ಶಕ್ತಿ ಉತ್ಸಾಹಗಳು ತುಂಬಿಕೊಳ್ಳಲಿ ಎಂದು ಶಿಷ್ಯರೆಲ್ಲ ಗುರುಗಳ ಕಡೆ ನೋಡುತ್ತಿದ್ರು. ಆದುದರಿಂದ ಹೋಗಬೇಕಾಗಿತ್ತು. ಅಷ್ಟೇ ಅಲ್ಲ, ಅಂದ್ರೆ ಪ್ರಭುಪಾದರು ಅಲ್ಲಿ ಬರ್ಬೇಕು, ಆ ಶಿಷ್ಯರಿಗೆ ಮಾರ್ಗದರ್ಶನ ನೀಡ್ಬೇಕು ಅಂತೇಳಿ ಅವರೆಲ್ಲ ಕಾಯ್ತಾ ಇದ್ರು. ಪ್ರಭುಪಾದರಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ತಮ್ಮ ಬದುಕಿನಲ್ಲಿ ಕೊನೆಯುಸಿರು ಇರುವವರೆಗೂ ಇದೇ ಅವರ ಉದ್ದೇಶ ಆಗಿತ್ತು. ಏನಂತ ಹೇಳಿದ್ರೆ ಪ್ರಚಾರ ಮಾಡಬೇಕು, ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ. ಹಾಗೆ ಅವರು ಇಲ್ಲಿ ಲಾಸ್ ಏಂಜಲ್ಸ್ ಕೇಂದ್ರಕ್ಕೆ ಮೊದಲು ಹೋಗ್ಬೇಕು ಅಂತೇಳಿ ಪ್ರಭುಪಾದರು ಬಯಸ್ತಾರೆ. ನಂತರ ಈ ಒಂದು ಗೋಲ್ಡನ್ ಅವತಾರ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಕೃಷ್ಣ ಪ್ರಜ್ಞೆಯ ಅತ್ಯಾಧುನಿಕ ತಾಂತ್ರಿಕ ಸಿದ್ಧಿಗಳನ್ನು ಅವರು ನೋಡಬೇಕಾಗಿತ್ತು. ಅಲ್ಲದೆ ಫೇಟ್ ವಸ್ತು ಪ್ರದರ್ಶನಾಲಯದಲ್ಲಿ ಬಹು ಮಾಧ್ಯಮದ ವರ್ಣ ಚಿತ್ರಪಟಗಳನ್ನು ಬಳಸಿಕೊಂಡು ಭಗವದ್ಗೀತೆಯ ಬೋಧನೆಗಳನ್ನು ನಿರೂಪಿಸುತ್ತಿದ್ದುದನ್ನು ಕಾಣಬೇಕಾಗಿತ್ತು. ತಮ್ಮ ತೋಟದಲ್ಲಿ ಕುಳಿತು ಕೃಷ್ಣ ಗ್ರಂಥವನ್ನು ಆಲಿಸಿ ಡಾಕ್ಟರ್ ಸ್ವರೂಪ ದಾಮೋದರರೊಂದಿಗೆ ಬೆರೆಸಿದ ಸಮುದ್ರ ತೀರದಲ್ಲಿ ವೈಜ್ಞಾನಿಕ ತತ್ವಗಳ ಬಗೆಗೆ ಸಂವಾದ ನಡೆಸುತ್ತಾ ಅಡ್ಡಾಡಬೇಕಾಗಿತ್ತು. ಕೊನೆಗೆ ಈಗಾಗಲೇ ಉಬ್ಬುತ್ತಿರುವ ಗ್ರಂಥ ಮಾರಾಟದ ಅಲೆಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಿತ್ತು. ಇದೆಲ್ಲ ಪ್ರಭುಪಾದರ ಇಚ್ಛೆ, ಹೀಗೆಲ್ಲ ಮಾಡ್ಬೇಕು ಅಂತೇಳಿ. ಹಾಗೆ ಒಂದು ದಿನ ಕಾರಿನಲ್ಲಿ ಹೋಗುವಾಗ ಅವರು ಹೇಳಿದ್ರು, ಮುಂದಿನ 10,000 ವರ್ಷಗಳವರೆಗೆ ನನ್ನ ಗ್ರಂಥಗಳು ಮಾನವ ಸಮಾಜದ ಕಾನೂನು ಗ್ರಂಥಗಳಾಗಿರುತ್ತವೆ. ನೋಡಿ, ಇದು ಪಾಯಿಂಟ್, ಬಹಳ ಮುಖ್ಯವಾದ ಪಾಯಿಂಟ್ ಇದು. ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಇನ್ನು ಮುಂದಿನ 10,000 ವರ್ಷಗಳವರೆಗೆ ನನ್ನ ಗ್ರಂಥಗಳು ಮಾನವ ಸಮಾಜದ ಕಾನೂನು ಗ್ರಂಥಗಳಾಗಿರುತ್ತವೆ ಅಂತ ಹೇಳಿ. ಮುಂದೆ 1 ವರ್ಷದ ಹಿಂದೆ ತಾವು ಕಂಡುಕೊಂಡಿದ್ದ ಡೆಟ್ರಾಯ್ಟ್ ನ ಭವ್ಯ ಮಂದಿರದಲ್ಲಿ ಕೆಲವು ದಿನ ಇರಬೇಕಾಗಿದೆ. ಅಲ್ಲಿ ಕೃಷ್ಣನು ದಯಪಾಲಿಸಿದ್ದ ವೈಭವದ ಕಾಣಿಕೆಯನ್ನು ಭಕ್ತರು ಹೇಗೆ ಕಾಪಾಡಿಕೊಂಡು ಬಂದಿದ್ದಾರೆಂಬುದನ್ನು ಪರೀಕ್ಷಿಸಿ ಅದನ್ನು ಕೃಷ್ಣ ಪ್ರಜ್ಞೆಯ ಪ್ರದರ್ಶನ ವಸ್ತುವಾಗಿ ಹೇಗೆ ಬಳಸಿಕೊಳ್ಳಬೇಕೆಂಬ ಬಗೆಗೆ ಅವರಿಗೆಲ್ಲ ಸೂಚನೆಗಳನ್ನು ಕೊಡಬೇಕಾಗಿದೆ. ಅಂದ್ರೆ ಇಲ್ಲಿ ಪ್ರಭುಪಾದರ ಒಂದು ಮಾರ್ಗದರ್ಶನ ಅಲ್ಲಿ ಎಲ್ಲ ಕಡೆ ಅಗತ್ಯವಾಗಿತ್ತು.
ಶ್ರೀಲ ಪ್ರಭುಪಾದರಿಗೆ ಅಂತಹ ಭವ್ಯ ಪ್ರಸಾದಗಳಲ್ಲಿ ಇರುವುದು ವೈಯಕ್ತಿಕವಾಗಿ ಇಷ್ಟದ ಸಂಗತಿಯೇನೂ ಆಗಿರಲಿಲ್ಲ. ಎಲ್ಲೇ ಉಳಿದುಕೊಂಡರೂ ಸದಾ ತಿರುಗಾಡುತ್ತಿರುವುದೇ ಅವರಿಗೆ ತುಂಬಾ ಕಷ್ಟದ ವಿಷಯವಾಗಿತ್ತು. ಮಂದಿರಗಳು, ಸಮೃದ್ಧಿ, ಅಮೆರಿಕದ ಹಣ, ಪ್ರಾವೀಣ್ಯ ಇವೆಲ್ಲವೂ ಕೃಷ್ಣನ ಆನಂದಕ್ಕಾಗಿ. ಅಂದ್ರೆ ನೀವು ಒಂದು ಆಲೋಚನೆ ಮಾಡ್ಬೋದು, ಏನು ಈಗ ಪ್ರಭುಪಾದರು ಅಂತ ಇಳಿ ವಯಸ್ಸಿನಲ್ಲಿ, ಆ 70ನೇ ವಯಸ್ಸಿನಲ್ಲಿ ಅವರು ಅಮೆರಿಕಕ್ಕೆ ಹೋಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಅಂದ್ರೆ ಸದಾ ಅವರು ಚಟುವಟಿಕೆಯಿಂದ ಕೂಡಿದ್ರು. ಯಾವಾಗ್ಲೂ ಕೂಡ ಅವರು ಆ ಭಗವಂತನ ಒಂದು ಸಂತೋಷಕ್ಕಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಡೆಟ್ರಾಯ್ಟ್ ನಿಂದ ಪ್ರಭುಪಾದರು ಟೊರೊಂಟೋಗೆ ಹೊರಡ್ತಾರೆ. ಅಲ್ಲಿ 1 ವರ್ಷದ ಹಿಂದೆ ನಗರದ ಒಂದು ದೊಡ್ಡ ಚರ್ಚ್ ಅನ್ನು ಕೊಳ್ಳುವಂತೆ ಭಕ್ತರನ್ನು, ಭಾರತೀಯ ಸಮುದಾಯವನ್ನು ಹುರಿದುಂಬಿಸಿದ್ದರು. ಈಚಿನ ತಿಂಗಳುಗಳಲ್ಲಿ ಅವರೆಲ್ಲಾ ಸೇರಿ ಆ ಚರ್ಚ್ ಅನ್ನು ಕೊಂಡುಕೊಂಡು ಪ್ರಭುಪಾದರ ಆಗಮನಕ್ಕಾಗಿ ಕಾಯುತ್ತಿದ್ದರು. ನೋಡಿ, ಇಲ್ಲಿ ನಾವು ನೋಡ್ಬೋದು, ಏನು ಪ್ರಭುಪಾದರ ಒಂದು ಅಂದ್ರೆ ಗುರುಗಳ ಆಜ್ಞೆಯನ್ನು ಪಾಲಿಸಿದ್ದಾರೆ ಅಲ್ಲಿ ಅವರ ಶಿಷ್ಯರು. ಅವರು ಪ್ರಭುಪಾದರಿಗೆ ಇಚ್ಛೆ ಇತ್ತು ದೊಡ್ಡ ಚರ್ಚ್ ಅನ್ನು ಕೊಳ್ಬೇಕಂತ ಹೇಳಿ. ಸೊ ಭಕ್ತರು ಏನ್ ಮಾಡ್ತಾರೆ, ಆ ಭಕ್ತರನ್ನು ಹುರಿದುಂಬಿಸಿರ್ತಾರೆ ಯಾರು ಇವರು ಪ್ರಭುಪಾದರು. ಸೊ ಹಾಗೆ ಅವರು ಆ ಚರ್ಚನ್ನು ಕೊಂಡುಕೊಳ್ತಾರೆ, ಪ್ರಭುಪಾದರ ಆಗಮನಕ್ಕಾಗಿ ಕಾಯ್ತಾ ಇರ್ತಾರೆ. ಮುಂದೆ ಭಕ್ತರು 2 ವರ್ಷಗಳಿಂದಲೂ ಪ್ರಭುಪಾದರ ಆಗಮನಕ್ಕೆ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ನವವೃಂದಾವನಕ್ಕೆ ಬರುತ್ತಾರೆ. ಪ್ರಭುಪಾದರಿಗಾಗಿ ಕೆತ್ತಿಸಲಾಗಿದ್ದ ಭವ್ಯ ನವ ವ್ಯಾಸಾಸನದಲ್ಲಿ ಕುಳಿತು ರಾಧಾ ವೃಂದಾವನ ಚಂದ್ರರ ತ್ರಿಮೂರ್ತಿಗಳ ದರ್ಶನ ತೆಗೆದುಕೊಳ್ಳಲಿ, ಪ್ರಭುಪಾದರಿಗಾಗಿ ನಿರ್ಮಿಸುತ್ತಿರುವ ಅರಮನೆಯವರೆಗೂ ಶ್ರೀಪಾದವನ್ನು ಬೆಳೆಸಲಿ ಎಂಬುದು ಅವರೆಲ್ಲರ ಆಸೆಯಾಗಿತ್ತು. ಅಲ್ಲದೆ ತಮ್ಮ ಪ್ರೀತಿಯ ಶಿಷ್ಯ ಕೀರ್ತನಾನಂದ ಸ್ವಾಮಿಗಳೊಂದಿಗೆ ಪ್ರಭುಪಾದರು ಇರುವುದನ್ನು ಅವರು ಮತ್ತೆ ನೋಡಬೇಕಾಗಿತ್ತು. ಅವರು ನವ ವೃಂದಾವನದ ಹಸುಗಳ ಹಾಲನ್ನು ಕುಡಿದು ವರ್ಣಾಶ್ರಮ ಧರ್ಮದ ಬಗೆಗೆ ಉಪನ್ಯಾಸ ಮಾಡಬೇಕಾಗಿತ್ತು. ಸರಳ ಜೀವನವನ್ನು ಹೊಗಳಿ ಕೈಗಾರಿಕೀಕೃತವರಾದ ನಗರ ನಾಗರಿಕತೆಗೆ ಸಿಕ್ಕಿದವರ ದೋಷಗಳನ್ನು ಸ್ಫೋಟಿಸಬೇಕಾಗಿತ್ತು. ಅಂದ್ರೆ ಈ ಒಂದು ವಿಲೇಜ್ ಏನ್ ಹೇಳ್ತಾರೆ, ಹಳ್ಳಿಯ ಒಂದು ವಾತಾವರಣ, ಅದು ಮತ್ತೆ ನಗರಕ್ಕೆ ಒಂದು ವಾತಾವರಣ. ಇದು ಹೇಗೆ ಈ ನಗರೀಕರಣ ಅಂತ ಹೇಳಿದ್ರೆ ಅಲ್ಲಿ ಎಲ್ಲವೂ ಕೂಡ ಏನ್ ಹೇಳ್ತಾರೆ, ಕೈಗಾರಿಕೋದ್ಯಮಗಳು. ಅಂದ್ರೆ ಈ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ, ಈ ಕಬ್ಬಿಣವನ್ನೇ ತಿನ್ಬೇಕಷ್ಟೇ ಅಂತೇಳಿ. ಅಂದ್ರೆ ಬೇಸಾಯ ಮಾಡ್ಲಿಕ್ಕಿಲ್ಲ, ತರಕಾರಿ ಬೆಳೆಸ್ಲಿಕ್ಕಿಲ್ಲ, ಏನ್ ಹೇಳಿದ್ರು ಕೂಡ ನಾವು ಏನ್ ಹೇಳ್ತಾರೆ, ಇನ್ಸ್ಟಂಟ್ ಎಲ್ಲವೂ ರೆಡಿ ಇರ್ಬೇಕು, ಈ ಒಂದು ಮಟ್ಟಕ್ಕೆ ಹೋಗಿ ಆಗಿದೆ. ಹಾಗಾಗಿ ಹೇಳ್ತಾರೆ, ಈ ಹಳ್ಳಿಯ ಒಂದು ವಾತಾವರಣ ಏನಿರ್ತದೆ ಅದು ನಮ್ಗೆ ತುಂಬಾ ಒಳ್ಳೆಯದು. ಹೇಗೆ ಈ ಹಸುವನ್ನು ಸಾಕುವಂಥದ್ದು, ಮತ್ತೆ ದವಸ ಧಾನ್ಯಗಳನ್ನು ಬೆಳೆಸುವಂಥದ್ದು, ತರಕಾರಿಯನ್ನು ಬೆಳೆಸುವಂಥದ್ದು ಎಲ್ಲವೂ ಕೂಡ. ಹಾಗೆ ಹೇಳಿ ಪ್ರಭುಪಾದರ ಅಲ್ಲಿ ಎಲ್ಲ ಹೋಗ್ಬೇಕು, ಇದೆಲ್ಲ ಅವರಿಗೆ ಇಚ್ಛೆ ಇತ್ತು ಆ ಭಕ್ತರಿಗೆ. ಏನು ಮುಂದೆ ಆಗ್ತದೆ ಅಂದ್ರೆ 1976 ಜುಲೈ 4 ಅಮೆರಿಕದ ಸಂಯುಕ್ತ ಸಂಸ್ಥಾನದ ಸ್ವಾತಂತ್ರ್ಯದ 200ನೇ ಅಂದ್ರೆ ಅಲ್ಲಿಗೆ 2ನೇ ಬಾರಿದ ಒಂದು ಶತಮಾನೋತ್ಸವ ನಡೀತಾ ಇದೆ. ಅಂದು ವಾಷಿಂಗ್ಟನ್ನ ಡಿಸಿಯ ಇಸ್ಕಾನ್ ದೇವಾಲಯದಲ್ಲಿ ಇದ್ದು ಕೋಟ್ಯಾಂತರ ಜನರ ಎದುರಿಗೆ ಸ್ಮಾರಕ ಭವನದಲ್ಲಿ ಕೀರ್ತನೆ ನಡೆಸುವವರಿದ್ದರು. ಜುಲೈ 6ನೇ ತಾರೀಕು ವಾಷಿಂಗ್ಟನ್ನಲ್ಲಿ ಇಸ್ಕಾನ್ನ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವರು. ಮುಂದೆ ಪೂರ್ಣ ಪ್ರಮಾಣದ ಪ್ರಪ್ರಥಮ ರಥಯಾತ್ರೆಯನ್ನು ನೋಡಲು ನ್ಯೂಯಾರ್ಕ್ ನಗರಕ್ಕೆ ಪ್ರಯಾಣ. ಹೊಸದಾಗಿ ಕೊಂಡ ಇಸ್ಕಾನ್ನ ಸ್ಕೈ ಸ್ಕ್ರೇಪರ್ ಆದ ಮ್ಯಾನ್ಹಟನ್ ನಗರ ಮಧ್ಯಭಾಗದಲ್ಲಿರುವ 12 ಅಂತಸ್ತುಗಳ ಕಟ್ಟಡದಲ್ಲಿ ವಾಸ್ತವ್ಯ. ಶಿಷ್ಯರುಗಳು ಪರಸ್ಪರ ಬಡಿದಾಡಿಕೊಂಡು ತಮ್ಮ ಚಳುವಳಿಯಲ್ಲಿ ತೀವ್ರವಾದ ಒಡಕುಗಳನ್ನು ತಂದು ಹಾಕಬಹುದು ಎಂಬುದೇ ತಮ್ಮ ಭಾರೀ ಭಯ ಎಂದು ಕೆಲವೊಮ್ಮೆ ಹೇಳಿದ್ದರು. ಆದುದರಿಂದಲೇ ಎಲ್ಲಾ ತಂತುಗಳನ್ನು ಕೂಡಿಸುವುದಕ್ಕಾಗಿ ಅವರು ತಮ್ಮ ಅತೀವ ಪ್ರಭಾವವನ್ನು ಬೆಳೆಸಿಕೊಳ್ಳುತ್ತಾ ಪ್ರವಾಸದಲ್ಲಿರುತ್ತಿದ್ದರು. ತುಂಬಾ ಜವಾಬ್ದಾರಿಯ ಕೆಲಸಗಳನ್ನು ಯಾರಿಗೆ ಕೊಟ್ಟಿದ್ದರೋ ಅಂತವರು ಕೂಡ ಹೇಗೆ ಮತ್ತೆ ಇಂದ್ರಿಯ ತೃಪ್ತಿಯ ದಾಳಿಗೆ ಸಿಕ್ಕಿ ಬೀಳುತ್ತಿದ್ದರೆಂಬುದನ್ನು ಅವರು ಕಣ್ಣಾರೆ ಕಂಡಿದ್ದರು. ಆದರೆ ತಾವು ಅವರ ಜೊತೆ ಇದ್ದರೆ ಶಿಷ್ಯರಿಗೆಲ್ಲ ದಶಭುಜ ಬಂದಂತಾಗುತ್ತದೆ ಎಂಬುದನ್ನು ಅವರು ಕಂಡುಕೊಂಡಿದ್ದರು. ಅದು ಹಾಗೆ, ಯಾವುದೇ ಒಂದು ಕೆಲಸವನ್ನು, ಜವಾಬ್ದಾರಿಯನ್ನು ಒಬ್ಬರಿಗೆ ಕೊಟ್ಟಾಗ ಅವರ ಮೇಲೆ ಒಂದು ನಂಬಿಕೆ ಇರ್ತದೆ, ಅವರು ಮಾಡಿ ಮುಗಿಸ್ತಾರೆ, ಎಲ್ಲವನ್ನು ನಿಭಾಯಿಸ್ತಾರೆ ಅಂತ ಹೇಳಿ. ಆದ್ರೆ ಯಾವಾಗ ಅವರೇ ಒಂದು ಮಾಯೆಗೊಳಗಾಗ್ತಾರೆ, ಆಗ ಏನಾಗ್ತದೆ, ಜವಾಬ್ದಾರಿ ಕೊಟ್ಟವರಿಗೆ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಪ್ರಭುಪಾದರು ಏನ್ ಮಾಡ್ತಾರೆ, ಯಾರಿಗೂ ಜವಾಬ್ದಾರಿ ಕೊಟ್ಟರು ಕೂಡ ಅವ್ರು ಏನ್ ಮಾಡ್ತಾರೆ,
ಪ್ರತಿಯೊಂದನ್ನು ಕೂಡ ವಿಚಾರಿಸ್ತಾ ಇದ್ರು. ಪ್ರತಿಯೊಂದನ್ನು ಅವರ ಗಮನಕ್ಕೆ ತರುವಂತೆ ಅವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಈ ಶಿಷ್ಯರು ಅವರೊಳಗಡೆ ಪರಸ್ಪರ ಬಡಿದಾಡಿಕೊಂಡು ಇರುವಂತದ್ದೆಲ್ಲ ಇಷ್ಟ ಇಲ್ಲ. ಎಲ್ಲವೂ ಸಮಾಧಾನದಲ್ಲಿ ಹೋಗ್ಬೇಕು, ಕೋಆಪರೇಷನ್ ಇಂದ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ಇಸ್ಕಾನ್ ಈ ಮೂವ್ಮೆಂಟ್ ಏನಂತ ಹೇಳಿದ್ರೆ ಇದು ಕೋಆಪರೇಷನ್, ಒಬ್ಬರಿಗೊಬ್ರು ಸಹಾಯ ಮಾಡುವಂಥದ್ದು. ಹೀಗೆ ಮಾನವತೆಗೆ ದೇವೋತ್ತಮ ಪರಮಪುರುಷನ ಕೃಷ್ಣನ ಆಶ್ರಯ ಅತ್ಯಗತ್ಯ ಎಂದು ಘೋಷಿಸಿದರು. ಜೊತೆಗೆ ಈಗ ಹಾಲಿ ಇರುವ ಅವನತಿಯ ಸ್ಥಿತಿಯ ವಿರುದ್ಧ ಒಂದು ಬಲವಾದ ಕ್ರಾಂತಿಯನ್ನು ಆರಂಭಿಸಿದ್ದರು. ಅಮೆರಿಕ ತನ್ನ ದ್ವಿಶತಮಾನೋತ್ಸವದ ಸಂದರ್ಭದಲ್ಲಿ ದೈವ ಪ್ರಜ್ಞೆಯನ್ನೇ ಉಚ್ಚಾಟಿಸಿದ್ದುದು ನಿಜವಾದರೂ ಶ್ರೀಲ ಪ್ರಭುಪಾದರ ಇಸ್ಕಾನ್ ಮಾತ್ರ ಅಮೆರಿಕದಲ್ಲಿ ಮತ್ತು ವಿಶ್ವದ ಎಲ್ಲೆಡೆಗಳಲ್ಲಿ ಶುದ್ಧ ದೈವ ಪ್ರಜ್ಞೆಯನ್ನು ಬಿತ್ತುತ್ತಾ ನಾವೀನ್ಯದಿಂದಲೂ ಸತ್ವ ಸಂಪತ್ತಿನಿಂದಲೂ ತುಂಬಿಕೊಂಡಿತ್ತು ಅಲ್ವಾ. ಆ ಒಂದು ರಾಮ ಯಾರು ಕೃಷ್ಣ ಯಾರು ಅಂತೇಳಿ ತಿಳಿಯದ ಅಮೆರಿಕದಲ್ಲಿ ಹೋಗಿ ಅವರು ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಶುರು ಮಾಡ್ತಾರೆ. ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪಿಸುವಂಥದ್ದು ಇದೆಲ್ಲವೂ ಕೂಡ ಅಷ್ಟು ಪ್ರಭಾವ ಎಷ್ಟು ಪ್ರಭಾವ ಆಗಿದೆ ಅಂತ ಹೇಳಿದ್ರೆ ಇದು ಜಗತ್ತಿನಾದ್ಯಂತ ಇವಾಗ ನೀವು ಇಸ್ಕಾನ್ ದೇವಾಲಯಗಳನ್ನು ನೋಡ್ಬೋದು. ಸೊ ಮೊದಲಿಗೆ ಏನ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡಿಬೇಕು ಅಂತೇಳಿ ಘೋಷಿಸ್ತಾರೆ. ದೈವ ಪ್ರಜ್ಞೆಯನ್ನೇ ಅಮೆರಿಕ ತನ್ನ ದ್ವಿಶತಮಾನೋತ್ಸವದ ಸಂದರ್ಭದಲ್ಲಿ ದೈವ ಪ್ರಜ್ಞೆಯಿಂದೇ ಉಚ್ಚಾಟಿಸಿದ್ದುದು ನಿಜವಾದರೂ ಶ್ರೀಲ ಪ್ರಭುಪಾದರ ಇಸ್ಕಾನ್ ಮಾತ್ರ ಅಮೆರಿಕದಲ್ಲಿ ಮತ್ತು ವಿಶ್ವದ ಎಲ್ಲೆಡೆಗಳಲ್ಲಿ ಶುದ್ಧ ದೈವ ಪ್ರಜ್ಞೆಯನ್ನು ಬಿತ್ತುತ್ತಾ ನಾವೀನ್ಯದಿಂದಲೂ ಸತ್ವ ಸಂಪತ್ತಿನಿಂದಲೂ ತುಂಬಿಕೊಂಡಿತ್ತು. ಅದಕ್ಕೆ ಪ್ರಭುಪಾದರು ಶುದ್ಧ ಭಕ್ತರು. ಅವರು ಕೃಷ್ಣನು ಕಳಿಸಿರುವಂಥದ್ದು ಅವರನ್ನು. ಏಕೆಂದ್ರೆ ನಾವೆಲ್ಲ ಬದ್ಧ ಜೀವಿಗಳಿದ್ದೇವೆ, ನಮ್ಮನ್ನ ಮರಳಿ ದೇವತ್ವ ನಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಅಂತೇಳಿ. ಪ್ರಭುಪಾದರಿಗೆ ತುಂಬಾ ಮೆಚ್ಚುಗೆಯಾದ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಮುಖಪುಟದಲ್ಲಿ ದ್ವಿಶತಮಾನೋತ್ಸವದ ಕೆಂಪು ಬಿಳಿ ಮತ್ತು ನೀಲಿ ಪ್ರದರ್ಶನವೊಂದರ ಮುಂದುಗಡೆ ಭಕ್ತನೊಬ್ಬನು ಹರೇ ಕೃಷ್ಣ ಹಾಡುತ್ತಿರುವ ಚಿತ್ರವನ್ನು ಕಾಣಿಸಲಾಗಿತ್ತು. ಇಲ್ಲಿ ಅಮೆರಿಕದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಭಗವಂತನ ಒಂದು ನೆನಪು ಕೂಡ ಇಲ್ಲ ಅಲ್ಲಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಪ್ರಭುಪಾದರು ಭಗವಂತನ ಬಗ್ಗೆ ಆ ಭಗವಂತನ ಸಂದೇಶವನ್ನು ಪ್ರಸಾರ ಮಾಡುವಂಥದ್ದು. ಹಾಗೆ ಇಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಮುಖಪುಟದಲ್ಲಿ ಅವರ ಒಬ್ಬ ಭಕ್ತನು ಏನು ಈ ಹರೇ ಕೃಷ್ಣವನ್ನು ಹಾಡುವಂಥದ್ದು ಆ ಒಂದು ಚಿತ್ರವನ್ನು ಕಾಣಿಸ್ತದೆ. ಅಂದ್ರೆ ಬ್ಯಾಕ್ ಟು ಗಾಡ್ ಹೆಡ್ ಅವರಿಗೆ ಬಹಳ ಮೆಚ್ಚುಗೆಯಾದ ಒಂದು ಪತ್ರಿಕೆ ಆಗಿರ್ತದೆ ಪ್ರಭುಪಾದರಿಗೆ, ಮರಳಿ ದೇವತ್ತಮ ನಡೆಗೆ ಅಂತೇಳಿ. ಮುಖಪುಟದ ಶೀರ್ಷಿಕೆಯಲ್ಲಿ ನಮ್ಮ ಭಗವದ್ ದಾಸ್ಯ ಘೋಷಣೆ ಎಂದು ಬರೆಯಲಾಗಿತ್ತು. ಈಗ ಹಿಂದೆ ನೀವು ನೋಡಿದ್ರಿ ಏನು ಭಾಗವತ, ಈ ಹಿಂದಿನ ಒಂದು ಅಧ್ಯಾಯದಲ್ಲಿ, ಇದೇ ಅಧ್ಯಾಯದಲ್ಲಿ ಹಿಂದಿನ ಪುಟಗಳಲ್ಲಿ ನೋಡಿದ್ರೆ ಏನಂತ ಹೇಳಿದ್ರೆ ಈ ಭಾಗವತ ಅಂತ ಹೇಳಿದ್ರೆ ಭಗವಂತನ ಆ ಒಂದು ಭಗವಂತನನ್ನು ಗುಣಗಾನ ಮಾಡುವಂಥದ್ದು ಯಾರು, ಭಗವಂತನ ಭಕ್ತರು ಅಂತೇಳಿ ಅಲ್ವಾ. ಸೊ ಇಲ್ಲಿ ನಮ್ಮ ಭಗವದ್ ದಾಸ್ಯ ಘೋಷಣೆ, ಅವೆಲ್ಲರೂ ಕೂಡ ನೇರವಾಗಿ ಕೃಷ್ಣನನ್ನು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ದಾಸ ಅಂದ್ರೆ ಆ ಭಗವಂತನ ಭಕ್ತರ ಸೇವೆಯನ್ನು ಮಾಡ್ತಾ 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 ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳುವಂಥದ್ದು ಯಾವಾಗ್ಲೂ ನಾವು ನಮ್ಮ ಹಿರಿಯ ಭಕ್ತರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ನಾವು ನಮ್ಮ ಆಧ್ಯಾತ್ಮಿಕ ಈ ಒಂದು ಜೀವನವನ್ನು ನಡೆಸುವಂಥದ್ದು. ಅಂದ್ರೆ ಆಧ್ಯಾತ್ಮಿಕದಲ್ಲಿ ನಾವು ಪ್ರಗತಿಯನ್ನು ಹೇಗೆ ಹೊಂದ್ಬೋದು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಕೂಡ ಭಕ್ತರ ಸಂಘದಲ್ಲಿ ಇರ್ಬೇಕು. ಆಗ ನಮಗೆ ಮಾಯೆಯ ಒಂದು ಸೆಳೆತಕ್ಕೆ ನಾವು ಒಳಗಾಗುದಿಲ್ಲ. ಇಲ್ಲದಿದ್ರೆ ಮಾಯೆ ನಮ್ಮನ್ನ ಬೇಗ ಹಿಡಿದುಕೊಳ್ತಾಳೆ. ಅದ್ ಹೇಳ್ತಾರಲ್ಲ ಮಾಯೆಯ ಚಪಟೀಯ ತಾರೆ ಅಂತ. ಅಂದ್ರೆ ಯಾವಾಗ ನೋಡಿದ್ರು ಕೂಡ ಮಾಯೆ ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಿರ್ತಾಳೆ. ಹಾಗಾಗಿ ನಾವು ಗಟ್ಟಿಯಾಗಿ ಭಗವಂತನ ಪಾದ ಕಮಲಗಳನ್ನು ಇಟ್ಕೊಳ್ಬೇಕು, ಅದ ಆಶ್ರಯವನ್ನು ಪಡಿಬೇಕು. ಹಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ತುಂಬಾ ಒಂದು ಏನ್ ಹೇಳ್ತಾರೆ ಡೀಪ್ ಆಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ನಾವು ಅದನ್ನ ಜಪಿಸುವ ಪ್ರಯತ್ನವನ್ನು ಮಾಡ್ಬೇಕು ಹೇಳ್ತಾರೆ. ಆಗ ಮಾಯೆ ನಮ್ಮನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನ್ಯೂಯಾರ್ಕ್ ನಗರದಲ್ಲಿ ಜಯಾನಂದರು ಕಾರು ನಡೆಸುತ್ತಿದ್ದರು. ತಮಾಲ ಕೃಷ್ಣ ಗೋಸ್ವಾಮಿ
ತಮಾಲ ಕೃಷ್ಣ ಗೋಸ್ವಾಮಿ ಮತ್ತು ರಾಮೇಶ್ವರ ಸ್ವಾಮಿಗಳ ಜೊತೆಗಿದ್ದರು. ಅವರು ಶ್ರೀಲ ಪ್ರಭುಪಾದರನ್ನು ಹರೀಶ್ ಅವರನ್ನು ಲಾಗಾರ್ಡಿಯ ವಿಮಾನ ನಿಲ್ದಾಣದಲ್ಲಿ ಹತ್ತಿಸಿಕೊಂಡಿದ್ದರು. ಮ್ಯಾನ್ ಹಟನ್ ಕಡೆ ಸಾಗುತ್ತಿರುವಾಗ ಶ್ರೀಲ ಪ್ರಭುಪಾದರು ಕೇಳಿದರು, ಇಲ್ಲಿ ಎಲ್ಲ ಸುಸೂತ್ರವಾಗಿ ಜರುಗುತ್ತಿದೆ ತಾನೆ? ತಮಾಲ ಕೃಷ್ಣರು ಹೇಳಿದರು, ನಿಜ ಹೇಳಬೇಕಂದ್ರೆ ಎಲ್ಲಾ ಈಗ ಶುರುವಾಗಿದೆ. ಎಲ್ಲಾ ಕೆಲಸ ಇದೀಗ ನಡೆಯುತ್ತಿರುವುದನ್ನು ನೀವೇ ಕಾಣುವಿರಿ. ಪ್ರಭುಪಾದರೆಂದರು, ಹೌದು, ಚೊಕ್ಕಟವಾಗಿ ಮಾಡಿ. ಕೃಷ್ಣ ನಮಗೆ ಎಲ್ಲವನ್ನೂ ದಯಪಾಲಿಸುತ್ತಿದ್ದಾನೆ, ಯಾವುದಕ್ಕೂ ಬರವಿಲ್ಲ. ನಾವು ಸುಮ್ಮನೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಸಾಕು. ಕೃಷ್ಣ ನಮಗೆ ಬುದ್ಧಿ ಕೊಡುತ್ತಾನೆ, ಎಲ್ಲವನ್ನೂ ಕೊಡುತ್ತಾನೆ. ದದಾತಿ ಬುದ್ಧಿಯೋಗಂತಂ ತೇಷಾಂ 10ನೇ ಅಧ್ಯಾಯದ 10ನೇ ಶ್ಲೋಕ. ಬುದ್ಧಿಯನ್ನು ಕೊಡ್ತಾನೆ ಭಗವಂತ. ಆತನ ಕೃಪೆಯಿಂದ ಎಲ್ಲವೂ ಲಭ್ಯವಾಗುತ್ತದೆ. ಅದೇ ಕೃಷ್ಣನ ಹೆಚ್ಚಳ. ಅವನು ನಿಮಗೆ ಸಕಲವನ್ನು ಕೊಡಬಲ್ಲ. ಅವರ ಕಾರು ಉದ್ದಾಮ ಬ್ರೂಕ್ಲಿನ್ ಸೇತುವೆ ಬಳಿ ಬಂದಾಗ ಶ್ರೀಲ ಪ್ರಭುಪಾದರು ಕೇಳಿದರು, ಅದು ಬ್ರೂಕ್ಲಿನ್ ಸೇತುವೆ ಎಂದು ಕಾಣುತ್ತದೆ ಅಲ್ಲವೇ? ಕೆಲವು ಸಲ ನಾವಿಲ್ಲಿ ಬಂದು ಸೇತುವೆ ಬಳಿ ಕೆಳಗೆ ಕುಳಿತಿರುತ್ತಿದ್ದೆ. ಆಗ ತಮಾಲ ಕೃಷ್ಣರು ಕೇಳ್ತಾರೆ, ಏನು ನೀರಿನ ಬಳಿ ಕುಳಿತಿದ್ರಾ ಅಂತ. ಶ್ರೀಲ ಪ್ರಭುಪಾದರು ನ್ಯೂಯಾರ್ಕ್ ನಲ್ಲಿ ಹಿಂದೆ ಒಂಟಿಯಾಗಿ ಮಾಡಿದ ಕೆಲಸಗಳನ್ನು ತಿಳಿಯಲು ಅವರೆಲ್ಲ ತುಂಬಾ ಉತ್ಸುಕರಾಗಿದ್ರು. ನೀವು ನೀರಿನ ಬಳಿ ಕುಳಿತಿದ್ದೀರಿ ಅಂದ್ರೆ, ಪ್ರಾರಂಭದಲ್ಲಿ ಪ್ರಭುಪಾದರು ಅಮೆರಿಕೆಗೆ ಹೋದಾಗ ಅವರಿಗೆ ಅಲ್ಲಿ ಯಾರ ಪರಿಚಯವೂ ಇರೋದಿಲ್ಲ. ಅವರು ಆ ಒಂದು ಪಾರ್ಕ್ ನಲ್ಲಿ ಕುಳಿತುಕೊಂಡು ಕೀರ್ತನೆಯನ್ನು ಮಾಡುವಂತದ್ದು ಹಿಂಗೆಲ್ಲ ತಿಳಿದಿರುವ ವಿಷಯ. ನಂತರ ಅವರಿಗೆ ಆ ಕೀರ್ತನೆ ಕೇಳೋದಕ್ಕೆ ಆ ಹಿಪ್ಪಿಗಳೆಲ್ಲ ಬರ್ತಾರೆ. ಅಂದ್ರೆ ಆ ಯುವಜನತೆ, ಅಂದ್ರೆ ಆ ಕಡೆ ಆ ಸಮಯದಲ್ಲಿ ವಿಯೆಟ್ನಾಂ ಯುದ್ಧ ನಡೀತಾ ಇರ್ತದೆ. ಅವರಿಗೆ ಆ ಯುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಸಕ್ತಿ ಇರೋದಿಲ್ಲ. ಅತ್ತ ಮನೆ ಕಡೆ ಕೂಡ ಹೋಗ್ಲಿಕ್ಕೆ ಆಸಕ್ತಿ ಇರೋದಿಲ್ಲ. ಅವರು ಬೀದಿಗಳಲ್ಲಿ ಅರಿತಾ ಇರ್ತಾರೆ. ಅವ್ರಿಗೆ ಒಂದು ಮ್ಯೂಸಿಕ್ ಕೇಳ್ಬೇಕು ಅಂತ ಇರ್ತದೆ. ಸೊ ಅವ್ರಿಗೆ ಏನಾಗುತ್ತೆ, ಪ್ರಭುಪಾದರ ಈ ಕೀರ್ತನವನ್ನು ಕೇಳಿದಾಗ ಅದರಲ್ಲಿ ಆಕರ್ಷಣೆ ಉಂಟಾಗ್ತದೆ, ಆಸಕ್ತಿ ಉಂಟಾಗ್ತದೆ. ಹಾಗೆ ನಿಧಾನವಾಗಿ ಪ್ರಭುಪಾದರು ಏನೇನು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನೆಲ್ಲ ಪಾಲಿಸ್ಕೊಂಡು ಅವರ ಶಿಷ್ಯರಾಗುತ್ತಾರೆ ಅಂತೇಳಿ ನಾವು ಹೇಳಿದ್ವಿ. ಹಾಗೆ ಇಲ್ಲಿ ಅವರ ಶಿಷ್ಯರಿಗೊಂದು ಕುತೂಹಲ. ಪ್ರಭುಪಾದರು ಒಂಟಿಯಾಗಿ ಬಂದು ಇಲ್ಲಿ ಅಮೆರಿಕದಲ್ಲಿ ಒಬ್ಬರೇ ಹೇಗೆ ಈ ಶಿಷ್ಯರನ್ನೆಲ್ಲ ಮಾಡಿದ್ರು ಇದನ್ನೆಲ್ಲ ತಿಳಿದುಕೊಳ್ಳುವ ಒಂದು ಆಸಕ್ತಿ. ಆಗ ಪ್ರಭುಪಾದರು ಹೇಳ್ತಾರೆ, ಹೌದು, ಆ ನದಿಯ ಬಳಿ. ಏಕೆಂದ್ರೆ ಆವಾಗ ಭವರಿ ರಸ್ತೆಯಲ್ಲಿದ್ದೆ, ಅದು ಇಲ್ಲಿಗೆ ತುಂಬಾ ಹತ್ತಿರ ಇದೆ. ಆದ್ದರಿಂದ ನಾನು ಬರುತ್ತಿದ್ದೆ, ಇಲ್ಲಿ ನಡೆದಾಡುತ್ತಿದ್ದೆ, ಸೇತುವೆ ಬಳಿ ಕುಳಿತು ಯೋಚಿಸುತ್ತಿದ್ದೆ, ಭಾರತಕ್ಕೆ ಯಾವಾಗ ಮರಳಲಿ? ಅವರು ನಕ್ಕರು. ಹಳೆಯ ಸ್ನೇಹಿತರುಗಳ ಬಗೆಗೆ ಕೇಳುವ ರೀತಿಯಲ್ಲೇ ಪೌಲ್ಟನ್ ರಸ್ತೆ, ಸಬ್ವೇ ಸ್ಟೇಷನ್, ಚೇಂಬರ್ಸ್ ರಸ್ತೆ ಮೊದಲಾದ ಅನೇಕ ಸ್ಥಳಗಳ ಬಗೆಗೆ ವಿಚಾರಿಸಿದರು. ಅಂದ್ರೆ ಅವರು ಒಬ್ಬರೇ ಹೋಗಿದ್ರಲ್ಲ, ಅವರಿಗೆ ಆಗ ಅನಿಸ್ತಾ ಇತ್ತಂತೆ, ಯಾವಾಗ ನಾನು ಮರಳಿ ಅಂದ್ರೆ ಭಾರತಕ್ಕೆ ಹೋಗ್ಬೇಕು ಅಂತ ಹೇಳಿ. ಇಸ್ಕಾನ್ ಕೇಂದ್ರವು ಎಂಪೈರ್ ಸ್ಟೇಟ್ ಬಿಲ್ಡಿಂಗಿಗೆ ಹತ್ತಿರದಲ್ಲೇ ಇದೆ ಎಂದು 11ನೇ ಅಂತಸ್ತಿನ ತಮ್ಮ ಕೋಣೆಯಿಂದಲೇ ಅದನ್ನು ನೋಡಬಹುದೆಂದು ತಮಾಲ ಕೃಷ್ಣರು ಪ್ರಭುಪಾದರಿಗೆ ಹೇಳಿದರು. ನಮ್ಮ ಕಟ್ಟಡವು ಸಿನಿಮಾ ಮಂದಿರ, ಹೋಟೆಲು ಮತ್ತು ನಗರದ ಮನೋರಂಜನೆಯ ಭಾಗಗಳೆಲ್ಲದರ ಮಧ್ಯೆ ಇದೆ. ಪ್ರಭುಪಾದರು ಹೇಳಿದರು, ನ್ಯೂಯಾರ್ಕಿನಲ್ಲಿ ನನಗೆ ನೆಮ್ಮದಿ, ಏಕೆಂದರೆ ನಾನು ಮೊದಲು ಬಂದದ್ದೇ ಇಲ್ಲಿಗೆ. ನಾನು ಬೀದಿ ಅಲೆಯುತ್ತಿದ್ದೆ. 1965 ಸೆಪ್ಟೆಂಬರ್ನಿಂದ ಜುಲೈ 1967 ವರೆಗೆ ಸತತವಾಗಿ ನಾನು ನ್ಯೂಯಾರ್ಕ್ ನಲ್ಲಿದ್ದೆ. ನೋಡಿ, 2 ವರ್ಷ ಅವರು ನ್ಯೂಯಾರ್ಕ್ ನಲ್ಲಿದ್ರು. ಅಂದ್ರೆ ಅವರಿಗಾಗಿ ಒಂದು ಇರ್ಲಿಕ್ಕೆ ಒಂದು ಮನೆ ವ್ಯವಸ್ಥೆ ಇದೆಲ್ಲವೂ ಕೂಡ ಅವರು ಮಾಡಿಕೊಳ್ಬೇಕಾಗಿತ್ತು. ಪ್ರಭುಪಾದರೆಂದರು, ಹೌದು, ನಾನು ವಿದೇಶಕ್ಕೆ ಹೋಗಬೇಕೆಂದು ನಿರ್ಧರಿಸಿದಾಗ ನನಗೆ ಲಂಡನ್ ವಿಚಾರ ತಲೆಯಲ್ಲಿ ಇರಲಿಲ್ಲ. ಇಲ್ಲಿಗೆ ಬರಬೇಕೆಂದುಕೊಂಡೆ. ಸಾಮಾನ್ಯವಾಗಿ ಎಲ್ಲ ಲಂಡನ್ಗೆ ಹೋಗುತ್ತಾರೆ, ಆದರೆ ನಾನು ನ್ಯೂಯಾರ್ಕಿಗೆ ಹೋಗಬೇಕು ಎಂದುಕೊಂಡೆ. ಆವಾಗ ತಮಾಲ ಕೃಷ್ಣರು ಹೇಳ್ತಾರೆ, ತುಂಬಾ ಪ್ರಗತಿಪರ ಚಿಂತನೆ. ಪ್ರಭುಪಾದರು ನಕ್ಕರು. ನನಗೆ ಗೊತ್ತಿಲ್ಲ, ಅದು ಕೃಷ್ಣನ ಆಜ್ಞೆ. ನಾನು ಲಂಡನ್ನಿಗೆ ಬಹುದಿತ್ತು, ಅದು ಹತ್ತಿರವೂ ಇತ್ತು, ಆದ್ರೆ ನಾನು ನ್ಯೂಯಾರ್ಕಿಗೆ ಹೋಗುತ್ತೇನೆ ಎಂದುಕೊಂಡೆ. ಕೆಲವು ಸಲ ನನಗೆ ನ್ಯೂಯಾರ್ಕಿಗೆ ಹೋದಂತೆ ಕನಸುಗಳು ಬೀಳುತ್ತಿದ್ದವು. ಅನೇಕ ಪ್ರದೇಶಗಳನ್ನು ದಾಟಿದ ಮೇಲೆ ಶ್ರೀಲ ಪ್ರಭುಪಾದರಿಗೆ ಹಳೆಯ ದಿನಗಳ ನೆನಪಾಯಿತು. ಅವರು ಡಾಕ್ಟರ್ ಮಿಶ್ರಾ ಅವರ ಯೋಗ ಸ್ಟುಡಿಯೋ ವಿಷಯವನ್ನು 72ನೇ ಬೀದಿಯ 100ನೇ ಸಂಖ್ಯೆಯ ಕೊಠಡಿಯಲ್ಲಿ ತಮ್ಮ ಟೇಪ್ ರೆಕಾರ್ಡರ್ ಮತ್ತು ಟೈಪ್ ರೈಟರ್ಗಳ ಕಳುವಾದ ವಿಷಯವನ್ನು ಹೇಳಿದರು. ತಾವು ಹಣ್ಣುಕೊಳ್ಳುತ್ತಿದ್ದ ವೆಸ್ಟ್ ಎಂಡ್ ಸೂಪರ್ 8 ವಿಷಯವನ್ನು ಹೇಳಿದರು. ಅಂದ್ರೆ ಅವರು ಡಾಕ್ಟರ್ ಮಿಶ್ರಾ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಹಾಗೆ ಅವರು ಒಂದು ಕೊಠಡಿಯಲ್ಲಿ ಇರ್ಬೇಕಾದ್ರೆ ಏನಾಯ್ತು, ಅವರ ಟೇಪ್ ರೆಕಾರ್ಡ್ ಮತ್ತೆ ಟೈಪ್ ರೈಟರ್ಗಳು ಕಳ್ಳತನ ಆಗಿರುತ್ತೆ. ಇದ್ರ ಬಗ್ಗೆ ಹೇಳ್ತಾರೆ. ಅವ್ರು ಎಲ್ಲಿ ಹಣ್ಣು ತೆಗೆದುಕೊಳ್ತಾ ಇದ್ರು, ಅಂದ್ರೆ ಪರ್ಚೇಸ್ ಮಾಡ್ತಿದ್ರು, ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾರೆ.
ಕಿಟಕಿ ಆಚೆ ನೋಡುತ್ತಾ ಪ್ರಭುಪಾದರು, ನಾನು ಎಷ್ಟೋ ಸಲ ಗುರಿ ಇಲ್ಲದೆ ಅಡ್ಡಾಡಿ ಇಲ್ಲಿಗೆ ಬರುತ್ತಿದ್ದೆ. ಹೌದು, ಕೆಲವು ಸೆಕೆಂಡ್ ಅವೆನ್ಯೂದಲ್ಲಿ ನಡೆದು ಹೋಗುತ್ತಿದ್ದೆ ಎಂದರು. ಚೆನ್ನಾಗಿ ಮೌನವಾಗಿ ಕಾರು ನಡೆಸುತ್ತಿದ್ದ ಹಿರಿಯ ಶಿಷ್ಯ ಜಯಾನಂದರನ್ನು ಮೆಚ್ಚುತ್ತಾ ಪ್ರಭುಪಾದರೆಂದರು, ನಮ್ಮ ಜಯಾನಂದ ಟ್ಯಾಕ್ಸಿ ಓಡಿಸುತ್ತಾ ಹರೇ ಕೃಷ್ಣ ಸಂಕೀರ್ತನ ಮಾಡುತ್ತಿದ್ರು. ಒಂದು ದಿನ ಅವರು $5,000 ತಂದರು. ಭಗವದ್ಗೀತೆಯ ಪ್ರಕಟಣೆಗಾಗಿ ಅದನ್ನು ಕೊಡಲಾಯಿತು. ಆದರೆ ಆ ಗ್ರಂಥದ ಪ್ರಕಟಣೆಯನ್ನು ಮ್ಯಾಕ್ ಮಿಲನ್ ಅವರು ತೆಗೆದುಕೊಂಡರೆಂದು ಕಾಣುತ್ತದೆ. ಸೊ ಜಯಾನಂದರು ಅವರೊಟ್ಟಿಗೆ ಅವರ ಜೊತೆಯಲ್ಲಿ ಇದ್ರು. ಸೊ ಅವರು ಈ ಒಂದು ಹರೇ ಕೃಷ್ಣ ಸಂಕೀರ್ತನಕ್ಕೆ ಮಾಡ್ತಾ ಇದ್ರು. ಮತ್ತೆ ಅದಕ್ಕೆ ಅಂದ್ರೆ ಪ್ರಭುಪಾದರಿಗೆ ಈ ಪ್ರಚಾರ ಕಾರ್ಯಕ್ಕೆ ಒಂದು ಹಣದ ಸಹಾಯವನ್ನು ಕೂಡ ಮಾಡಿದ್ರು. ಅದು ಹೀಗೆ ಗ್ರಂಥದ ಪ್ರಕಟಣೆಗೆ ವಿನಿಯೋಗಿಸಿದ್ರು. ತಮಾಲ ಕೃಷ್ಣರೆಂದ್ರು, ಆಮೇಲೆ ನೀವು ಚೈತನ್ಯ ಮಹಾಪ್ರಭುವಿನ ಬೋಧನೆಗಳು ಪುಸ್ತಕದ ಮಾರಾಟವನ್ನೆಲ್ಲ ಜಯಾನಂದರಿಗೆ ವಹಿಸಿದ್ದೀರಿ, ನನಗೆ ಜ್ಞಾಪಕವಿದೆ ಎಂದರು. ಜಯಾನಂದರೆಂದರು, ಹೆಚ್ಚು ಮಾರಲಾಗಲಿಲ್ಲ. ಪ್ರಭುಪಾದರಿಗೆ ನಗು ಬಂತು. ಜಯಾನಂದ ನಗರ ಭಾಗದಲ್ಲಿ ವಾಹನ ನಡೆಸುತ್ತಿದ್ದರಿಂದ ಆ ಕಡೆ ನಿಗಾ ಇರಿಸಿ ಸುಮ್ಮನಾದರು. ತಮಾಲ ಕೃಷ್ಣರೆಂದರು, ನಿಮ್ಮನ್ನು ಕರೆದುಕೊಂಡು ಗಾಡಿ ಓಡಿಸಲು ಅವರು ತುಂಬಾ ಸೂಕ್ತರು ಸಮರ್ಥರು ಆದ ವ್ಯಕ್ತಿ ಎಂದು ನಾನು ಆಲೋಚಿಸಿದ್ದೆ. ಪ್ರಭುಪಾದರೆಂದರು, ಅವರು ನಾಮ ಸಂಕೀರ್ತನೆ ಮಾಡುತ್ತಾ ಗಾಡಿ ಓಡಿಸುತ್ತಿದ್ದರು. ತುಂಬಾ ಒಳ್ಳೆಯ ಹುಡುಗ. ಅವರು ಮ್ಯಾನ್ಹಟನ್ ಸಂದಣಿಯನ್ನು ದಾಟುತ್ತಿದ್ದಾಗ ಒಬ್ಬ ಟ್ಯಾಕ್ಸಿ ಡ್ರೈವರ್ ಕೂಗಿಕೊಂಡ. ಸೊ ಇಲ್ಲಿ ಜಯಾನಂದರನ್ನು ಹೊಗಳ್ತಾ ಇದ್ದಾರೆ ತಮಾಲ ಕೃಷ್ಣರು ಪ್ರಭುಪಾದರು. ಆಗ ಏನಾಗುತ್ತೆ, ಒಬ್ಬ ಟ್ಯಾಕ್ಸಿ ಡ್ರೈವರ್ ಹೋಗ್ತಾನೆ. ಆಗ ಪ್ರಭುಪಾದರು ಕೇಳ್ತಾರೆ ಏನಂತೆ ಅಂತ. ತಮಾಲ ಕೃಷ್ಣರು ಹೇಳಿದ್ರು, ನಿಮ್ಮ ಹತ್ತಿರ ಒಳ್ಳೆಯ ಕಾರಿದೆ ಎಂದರು. ಅದು ಒಳ್ಳೆಯದೇ, ಅವರಿಗೆಲ್ಲ ಕಾರು ಇಷ್ಟವಾಯ್ತು. ಪ್ರಭುಪಾದರಿಗೆ ನಗು ಬಂತು. ನಮ್ಮ ಬಳಿಗೆ ಯಾಕೆ ಬರಬಾರದು? ನೀವು ಟ್ಯಾಕ್ಸಿಯನ್ನೇಕೆ ಓಡಿಸುತ್ತಿದ್ದೀರಿ? ನಮ್ಮ ಜೊತೆ ಸೇರಿಕೊಳ್ಳಿ ಎಂದರು. ರಾಮೇಶ್ವರರೆಂದರು, ಈ ಕಾರು ಕ್ಯಾಡಿಲಾಕ್ ಕಾರಿಗೆ ಸಂವಾದಿಯಾದ ಫೋರ್ಡ್ ಕಂಪನಿಯದು. ಲೌಕಿಕ ಮಹಾಭೋಗ ನಮಗಾಗಿ ನಾವು ಬಯಸುವುದಿಲ್ಲ ಎಂದರೆ ಅವರಿಗೆಲ್ಲ ಅರ್ಥವಾಗುವುದಿಲ್ಲ. ನಾವೇಕೆ ಈ ಕಾರುಗಳನ್ನು ಓಡಿಸುತ್ತೀವಿ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ. ಪ್ರಭುಪಾದರು ಹೇಳಿದರು, ಅವರೆಲ್ಲ ನಾವು ಅನಗತ್ಯವಾಗಿ ಟೀಕಿಸುತ್ತೇವೆ ಎಂದು ಭಾವಿಸುತ್ತಾರೆ. ಆದ್ರೆ ನಮಗೆ ಎಲ್ಲ ಬೇಕು. ಮನುಷ್ಯ ಅಲ್ಲವೇ? ಮನುಷ್ಯ ಇಲ್ಲವೇ ಹಾಗೆ. ಅವನು ಬದುಕಿದ್ದಾಗ ಅವನ ಅಲಂಕಾರ, ಒಳ್ಳೆಯ ಬಟ್ಟೆ, ಬರೆ ಎಲ್ಲವೂ ಚೆನ್ನಾಗಿರುತ್ತವೆ. ಆದರೆ ಸತ್ತಾಗ ಅವೆಲ್ಲ ನಿಷ್ಪ್ರಯೋಜಕ. ಅದೇ ರೀತಿ ಆಧ್ಯಾತ್ಮಿಕ ಪ್ರಜ್ಞೆ ಇಲ್ಲದಿದ್ದರೆ ನಾವೆಲ್ಲ ಸತ್ತ ಹಾಗೆ. ಏಕೆಂದರೆ ದೇಹ ಸತ್ತು ಹೋಗಿದೆ. ಆತ್ಮ ಜೀವಂತವಾಗಿರುವುದರಿಂದ ಓಡಾಡುತ್ತಿರುವುದರಿಂದ ಅವನು ಓಡಾಡುತ್ತಿರ್ತಾನೆ. ಸೊ ಇದು ನೀವೀಗ ಭಾಗವತಮಲ್ಲಿ ನೋಡ್ಬೋದು. 2ನೇ ಸ್ಕಂದದಲ್ಲಿ ಎಂತ ಇದೆ ಅಲ್ಲಿ ಹೇಳ್ತಾರೆ. ಈ ಭಗವಂತನ ಸೇವೆಗೆ ನಮ್ಮ ಈ ಒಂದು ಶರೀರ ಏನಿದೆ ಇದು ಭಗವಂತನ ಸೇವೆಗಾಗಿ ಇರ್ಬೇಕು ಅಂತ ಹೇಳಿದ್ರೆ, ಭಗವಂತನ ಒಂದು ಗುಣಗಾನವನ್ನು ನಾವು ಕೇಳದ ಈ ಕಿವಿಗಳು ಹಾವಿನ ಎಲೆಗಳಂತೆ, ಹಾಗೆಯೇ ಭಗವಂತನ ಸೇವೆಯನ್ನು ಮಾಡ್ಲಿಕ್ಕಾಗದೇ ಇರೋ ಕೈಗಳು ಏನದು ಮೃತನ ಕೈಗಳಂತೆ, ಈ ರೀತಿಯಾಗಿ. ಅದೇ ರೀತಿ ಈ ಒಂದು ಶಿರಸ್ಸು, ಇಲ್ಲಿ ಒಂದು ದೊಡ್ಡ ಪೇಟವನ್ನು ನಾವು ಇಟ್ಟುಕೊಂಡು ಕೂತ್ರೆ ಏನ್ ಪ್ರಯೋಜನ? ಅದು ಸುಮ್ಮನೆ ಭಾರ ಅಷ್ಟೇ. ನಾವು ನಮ್ಮ ಶಿರಸ್ಸನ್ನು ಭಗವಂತನಿಗೆ ವಂದಿಸುವುದಕ್ಕೆ, ನಮಸ್ಕಾರ ಮಾಡ್ಲಿಕ್ಕೆ, ಶಿರಸ ವಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ಬೇಕು. ಹಾಗೆ ಅಂದ್ರೆ ಈ ಭಗವಂತ ಈ ಮಾನವ ಶರೀರ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಭಗವಂತನ ಸೇವೆಗಾಗಿ, ಇಲ್ಲದಿದ್ರೆ ಅದು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಈ ಮನುಷ್ಯ ಇದ್ದಾಗ ಅವನಿಗೆ ಏನು ಕೂಡ ಆದ್ಯತೆಯನ್ನು ಕೊಡುವುದಿಲ್ಲ. ಆದ್ರೆ ಅವನು ಸತ್ತ ಮೇಲೆ ನೀವು ನೋಡಿರ್ಬೋದು, ಒಂದು ಹೆಣಕ್ಕೆ ಮಾಡಿದ ಶೃಂಗಾರ ಅಂತೇಳಿ, ಅಂದ್ರೆ ಆ ಎಲ್ಲಾ ಶೃಂಗಾರವನ್ನು ಮಾಡ್ತಾರೆ. ಅದು ಪ್ರಯೋಜನ ಇಲ್ಲ, ಯಾಕಂದ್ರೆ ಅವನೇನು ಹಾಗೆ ಅದರ ಬಗ್ಗೆ ಗಮನಿಸುವುದಿಲ್ಲ ಸತ್ತವನು. ಅದನ್ನ ಇಲ್ಲಿ ಹೇಳುವಂಥದ್ದು. ಬದುಕಿದ್ದಾಗ ಅವನ ಅಲಂಕಾರ, ಒಳ್ಳೆಯ ಬಟ್ಟೆ, ಬರೆ ಎಲ್ಲವೂ ಚೆನ್ನಾಗಿರ್ತವೆ. ಆದ್ರೆ ಸತ್ತಾಗ ಅವೆಲ್ಲ ನಿಷ್ಪ್ರಯೋಜಕ. ಅದೇ ರೀತಿ ಆಧ್ಯಾತ್ಮಿಕ ಪ್ರಜ್ಞೆ ಇಲ್ಲದಿದ್ದರೆ ನಾವೆಲ್ಲ ಸತ್ತ ಹಾಗೆ, ಮೃತ ಶರೀರ, ಡೆಡ್ ಬಾಡಿಗೆ ಹೋಲಿಸ್ತಾರೆ. ಏಕೆಂದ್ರೆ ದೇಹ ಸತ್ತು ಹೋಗಿದೆ. ಆತ್ಮ ಜೀವಂತವಾಗಿರುವುದರಿಂದ ಓಡಾಡುತ್ತಿರುವುದರಿಂದ ಅವನು ಓಡಾಡುತ್ತಿರುತ್ತಾನೆ. ಮುಖ್ಯ ಸಂಗತಿ ಎಂದರೆ ಜೀವಾತ್ಮ. ಆದ್ದರಿಂದ ನೀವು ಬರೀ ದೇಹವನ್ನೇ ಚೆನ್ನಾಗಿ ನೋಡಿಕೊಂಡಿದ್ದು ಬಿಟ್ಟರೆ ನೀವು ಸತ್ತ ದೇಹಕ್ಕೆ ಅಲಂಕಾರ ಮಾಡುತ್ತಿದ್ದೀರಿ ಎಂದರ್ಥ. ಅದಕ್ಕೇನು ಬೆಲೆ ಹೇಳಿ, ಗೊತ್ತಾಯ್ತೆ? ಸೊ ಇಲ್ಲಿ ಪ್ರಭುಪಾದರು ಏನು ಹೇಳೋದಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಈ ಶರೀರದ ಪೋಷಣೆಗೆನೆ ನಾವು ಸಮಯವನ್ನು ವಿನಿಯೋಗಿಸಿದ್ರೆ ಅದು ಪ್ರಯೋಜನ ಇಲ್ಲ. ನಾವು ಆತ್ಮಕ್ಕೆ ಏನ್ ಬೇಕೋ ಅದನ್ನು ಕೊಡ್ಬೇಕು. ಆತ್ಮಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇವೆ, ಈ ಒಂದು ಭಗವದ್ಗೀತೆ ಭಾಗವತಂ ತರಗತಿಗಳನ್ನು ಕೇಳ್ತೇವೆ,
ಭಗವದ್ಗೀತೆ ಭಾಗವತಂ ಪುಸ್ತಕವನ್ನು ಓದ್ತಾರೆ. ಅಂದ್ರೆ ಪ್ರಭುಪಾದರ ಪುಸ್ತಕವನ್ನು ಓದುವಂಥದ್ದು, ಭಕ್ತರ ಸಂಘದಲ್ಲಿ ಇರುವಂಥದ್ದು, ಸಹ ಒಂದು ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಆತ್ಮಕ್ಕೆ ಬೇಕು. ಈಗ ಹೆಚ್ಚಾಗಿ ನೀವೆಲ್ಲ ಯಾತ್ರಾ ಸ್ಥಳಗಳಿಗೆ ಹೋಗ್ತೀರಿ, ಅಲ್ಲಿ ಪ್ರಚಾರವನ್ನು ಮಾಡ್ತೀರಿ. ಹೀಗೆ ಇಲ್ಲದಿದ್ರೆ ಏನಾಗುತ್ತೆ, ಬರೀ ದೇಹವನ್ನೇ ಚೆನ್ನಾಗಿ ನೋಡಿಕೊಂಡ್ಬಿಟ್ರೆ ಅದು ಸತ್ತ ದೇಹಕ್ಕೆ ಅಲಂಕಾರ ಮಾಡುತ್ತಿದ್ದ ಹಾಗೆ ಆಗ್ತದೆ. ಅದಕ್ಕೇನು ಬೆಲೆ ಇಲ್ಲ. ಆತ್ಮ ಒಳಗಿರುವುದರಿಂದ ದೇಹಕ್ಕೆ ಬೆಲೆ. ಜೀವ ಇರುವ ತನಕ ಅಲಂಕರಿಸಿದರೆ ಎಲ್ಲಾ ಮೆಚ್ಚುತ್ತಾರೆ, ಆದರೆ ನೀವು ಹೆಣಕ್ಕೆ ಶೃಂಗಾರ ಮಾಡಿದರೆ ಎಲ್ಲರೂ ಇವನೆಂತಹ ಮೂರ್ಖ ಎನ್ನುತ್ತಾರೆ. ಹಾಗೆ ಆತ್ಮಜ್ಞಾನ ಇಲ್ಲದಿದ್ದರೆ ಬದುಕಿನ ಬರೀ ಭೌತಿಕ ಕಲ್ಪನೆಯ ಮೇಲೆ ಅವಲಂಬಿಸಿರುವ ಮೃತ ನಾಗರಿಕತೆ ಅಸಹ್ಯವಾಗಿ ಕಾಣುತ್ತದೆ ಅಂತ ಹೇಳ್ತಾರೆ. ಆತ್ಮ ತತ್ವ ವಿಹೀನ ಅಂತೇಳಿ, ಯಾರಿಗೆ ಈ ಆತ್ಮದ ಜ್ಞಾನ ಇರೋದಿಲ್ಲ ಅವರು ಬರೀ ತನ್ನ ಒಂದು ಇಚ್ಛೆಗಳನ್ನು ಪೂರೈಸುವುದರಲ್ಲೇ ಕಳೆದು ಬಿಡ್ತಾನೆ. ಅದು ಏನು ಕೂಡ ಅವನ ಮುಂದಿನ ಜನ್ಮಕ್ಕೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಸೊ ಕೃಷ್ಣ ಪ್ರಜ್ಞೆ ನಿಮ್ಮಲ್ಲಿರಲಿ, ಆಗ ಎಲ್ಲದಕ್ಕೂ ಜೀವ ಬರ್ತದೆ. ಅದು 1ನೇ ಅಂಕಿ ಇದ್ದ ಹಾಗೆ, ಅದರ ಮುಂದೆ 0 ಹಾಕಿದರೆ 100 ಆಗುತ್ತದೆ. ಆ 1 ಇಲ್ಲದಿದ್ದರೆ ಅದು ಶುದ್ಧ 0 ಕೆಲಸಕ್ಕೆ ಬಾರದು. ಇದಕ್ಕೆ ನೀವು ಒಂದು ಉದಾಹರಣೆಯನ್ನು ನೋಡ್ತೀರಿ. ಈಗ ಯಾರಾದ್ರೂ ನಿಮಗೆ ಚೆಕ್ ಕೊಡ್ತಾರೆ, ಚೆಕ್ ಕೊಟ್ಟಾಗ ಅದರಲ್ಲಿ ಬರೀ 0 ಹಾಕಿಕೊಟ್ರೆ ಏನ್ ಪ್ರಯೋಜನ? ಅದರ ಮುಂದೆ 1 ಹಾಕ್ಬೇಕು. ಇಲ್ಲಿ 1 ಅಂದ್ರೆ ಏನು ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಇರಬೇಕು ನಮ್ಗೆ. ನಮ್ಮಲ್ಲಿ ಎಷ್ಟೇ ಜ್ಞಾನ ಇರಬಹುದು, ಆದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಪ್ರಯೋಜನ ಇಲ್ಲ. ಕೃಷ್ಣ ಪ್ರಜ್ಞೆ ಇದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ಈ ಭಗವಂತನ ಬಗ್ಗೆ ತಿಳಿಸೋದು. ಈಗ 18 ದಿವಸಗಳ ತರಗತಿಗಳು ನಡೀತಾ ಇದೆ, ಪ್ರಚಾರ ಕಾರ್ಯ. ನಾವು ನಮ್ಮಿಂದ ಆಗಿ ಒಬ್ಬರಿಗಾದ್ರೂ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಏನಾಗ್ತದೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರ್ತದೆ. ಹಾಗೆ ನಾನಷ್ಟೇ ಕೇಳ್ಕೊಳ್ತೇನೆ ಅಂತಲ್ಲ, ನಮ್ಮಿಂದ ಹಲವಾರು ಜನರಿಗೆ ಸಹಾಯ ಆಗ್ಬೇಕು, ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು. ಹೀಗೆ ತಮಾಲ ಕೃಷ್ಣರೆಂದರು ಆ ಒಂದು ಕೃಷ್ಣ ಮತ್ತು ಕೃಷ್ಣನ ಪ್ರತಿನಿಧಿ. ಸೊ ಕೃಷ್ಣನ ಪ್ರತಿನಿಧಿ. ಸೊ ಇಲ್ಲಿ ಪ್ರಭುಪಾದರು, ಶಿಲ ಪ್ರಭುಪಾದರು ಈಗ ನಮಗೆ ಆಚಾರ್ಯರು ನಮ್ಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಹೇಗೆ ಯಾವ ರೀತಿಯಾಗಿ ನಾವು ಭಗವಂತನ ಸೇವೆಯನ್ನು ಮಾಡ್ಬೇಕು, ಭಗವಂತನ ಧಾಮಕ್ಕೆ ಹೇಗೆ ಹೋಗ್ಬೇಕು, ಇದನ್ನೆಲ್ಲ ಅವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಭಗವಂತನ ಪ್ರತಿನಿಧಿ. ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರೇಯರು ತಸ್ತತ, ಅಂದ್ರೆ ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರ ಅಂದ್ರೆ ಭಗವಂತನಿಗೆ ಕೊಡುವ ಒಂದು ಗೌರವ, ಭಗವಂತನಿಗೆ ನಾವು ಹೇಗೆ ಆದ್ಯತೆಯನ್ನು ಕೊಡ್ತೇವೆ ಅದೇ ರೀತಿ ಗುರುಗಳಿಗೆ ಕೂಡ ಕೊಡಬೇಕು. ಗುರುಗಳನ್ನು ಭಗವಂತನ ಸಮಾನವಾಗಿ ನೋಡ್ಬೇಕು ಅಂತೇಳಿ. 55ನೇ ರಸ್ತೆಯಲ್ಲಿ ಸಾಗುತ್ತಿದ್ದಾಗ ಭಕ್ತರು ಪ್ರಭುಪಾದರಿಗೆ ಸ್ವರ್ಣಾಕ್ಷರಗಳಲ್ಲಿ ಹರೇ ಕೃಷ್ಣ ನಾಮೋಲ್ಲೇಖನವಿದ್ದ ಇಸ್ಕಾನ್ ಕಟ್ಟಡವನ್ನು ತೋರಿಸಿದರು. ಚೈತನ್ಯ ಮಹಾಪ್ರಭುಗಳ ಭಕ್ತನೊಬ್ಬನು ಸಂಕೇತನೆ ಮಾಡುತ್ತಿರುವ ಚಿತ್ರವುಳ್ಳ ಹಳದಿಯ ದೊಡ್ಡ ವಸ್ತ್ರ ಫಲಕ ಬ್ಯಾನರ್ ಕಟ್ಟಡದ ಮುಂಭಾಗದಲ್ಲಿ ಹಾರಾಡುತ್ತಿತ್ತು. ಬದಿ ಹಾದಿಯಲ್ಲಿ ಮುಂಚಾಚಿಕೊಂಡಿದ್ದ ಹರೇ ಕೃಷ್ಣ ಕೇಂದ್ರ ಎಂದು ಆಕರ್ಷಕವಾಗಿ ಕೆತ್ತಲಾಗಿದ್ದ ಚಾವಣಿ. ಪ್ರಭುಪಾದರ ಕಾರನ್ನು ನೋಡಿದ ಕೂಡಲೇ ಪ್ರವೇಶ ದ್ವಾರದಲ್ಲಿದ್ದ 100 ಭಕ್ತರು ಉಗೇ ಎಂದು ಅವರ ನಾಮೋಚ್ಚಾರ ಮಾಡಲಾರಂಭಿಸಿದರು. ನೋಡಿ, ಮೊದಲಿಗೆ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಆಗ್ಲಿ ಅಥವಾ ಈ ಒಂದು ಕೇಂದ್ರಗಳಾಗ್ಲಿ, ಈ ಒಂದು ನಾಮ ಫಲಕಗಳಾಗ್ಲಿ ಏನು ಇರ್ಲಿಲ್ಲ. ಆದ್ರೆ ಪ್ರಭುಪಾದರು ಅಲ್ಲಿ ಹೋಗಿ ಈ ಒಂದು ಹರೇ ಕೃಷ್ಣ ಕೇಂದ್ರವನ್ನು ಆ ಒಂದು ಪ್ರಚಾರ ಇಡೀ ಜಗತ್ತಿನಾದ್ಯಂತ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ಬೋದು. ಅದು ಅವರಿಗೆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆ ಒಂದು ಹರೇ ಕೃಷ್ಣ ಕೇಂದ್ರವನ್ನು ನೋಡಿದಾಗ ಎಲ್ಲ ಭಕ್ತರಿಗೆಲ್ಲ ತುಂಬಾ ಸಂತೋಷ ಆಗ್ತಾ ಇತ್ತು. ಮಾಯಾಪುರದ ಉತ್ಸವದ ಅನಂತರದ ಅತಿ ದೊಡ್ಡ ಇಸ್ಕಾನ್ ಭಕ್ತ ಸಮಾವೇಶ ಅದು. ಪ್ರಭುಪಾದರ ಸಂಗಡ ಇರಲು ಅನೇಕರು ದೂರ ಪ್ರದೇಶಗಳಿಂದ ಬಂದಿದ್ದರು. ಆ ಕಟ್ಟಡದಲ್ಲಿ 600ಕ್ಕಿಂತ ಹೆಚ್ಚಿನ ಭಕ್ತರು ಉಳಿದುಕೊಂಡಿದ್ದರು. ಸಂಕೀರ್ತನದ ಶಬ್ದ ಮುಗಿಲು ಮುಟ್ಟುತ್ತಿತ್ತು. ರಾಧಾ ಗೋವಿಂದರ ಶ್ರೀಮೂರ್ತಿಗಳ ಮುಂದೆ ನಿಂತ ಪ್ರಭುಪಾದರು ಆನಂದ ತುಂದಿಲರಾಗಿದ್ದರು. 3ನೆಯ ಪೂಜಾ ವೇದಿಕೆಯ ಮೇಲೆ ಜಗನ್ನಾಥ, ಬಲರಾಮ, ಸುಭದ್ರೆಯರ ಒಂದು ಚಿತ್ರ. ರಥಯಾತ್ರೆಯ ದಿನ ಎಲ್ಲರನ್ನು ನೋಡಬೇಕೆಂದು ಉತ್ಸುಕರಾಗಿರುವುದಾಗಿ ಪ್ರಭುಪಾದರು ಹೇಳಿದರು. ಅಂದ್ರೆ ಅವರಿಗೆ ಎಲ್ಲರ ಮೇಲೆ ಕರುಣೆ, ಪ್ರೀತಿ. ಹಾಗಾಗಿ ಅಲ್ಲಿ ಆ ಒಂದು ಸಂಕೀರ್ತನ ಚಳವಳಿಯಲ್ಲಿ ಎಷ್ಟು ಸಾವಿರಾರು ಭಕ್ತರು ಸೇರಿದ್ರು. ಹಸಿರು ಬಣ್ಣದ ಬೃಹತ್ ವ್ಯಾಸಾಸನದಲ್ಲಿ ಕುಳಿತ ಪ್ರಭುಪಾದರಿಗೆ ಮೊದಲು ಮಾತಾಡಲಾಗದಷ್ಟು ಭಾವನೆ ತುಂಬಿ ಬಂದಿತು. ಅಂದ್ರೆ ಅವರು ಹೋದಾಗ ಅಲ್ಲಿ ಒಬ್ಬರೇ ಹೋದದ್ದು, ಆದ್ರೆ ಅಮೆರಿಕಕ್ಕೆ ಹೋದಾಗ ಒಬ್ಬರೇ ಹೋಗಿದ್ದು, ಆದ್ರೆ ಅವರು ಅಲ್ಲಿ ಎಷ್ಟು ಸಾವಿರಾರು ಮಂದಿಯನ್ನ ಅವರು ಭಕ್ತರನ್ನಾಗಿ ಮಾಡಿದ್ರು. ಸೊ ಅವರೆಲ್ಲ ಬಂದು
ಬಂದಾಗ ಪ್ರಭುಪಾದರಿಗೆ ಬಹಳ ಸಂತೋಷ ಆಗುತ್ತೆ. ಈ ನವೀನ ದೇವಾಲಯಕ್ಕೆ ನನ್ನನ್ನು ಕರೆತಂದಕ್ಕಾಗಿ ಮೊದಲು ನಿಮಗೆಲ್ಲ ವಂದನೆ ಸಲ್ಲಿಸಲೇಬೇಕು ಎಂದು ಆರಂಭಿಸಿದ ಪ್ರಭುಪಾದರು, ಏಕೆಂದರೆ ನಾನು ಮೊದಲು ಬಂದಾಗ ಇಲ್ಲಿ ನ್ಯೂಯಾರ್ಕಿನಲ್ಲಿ ದೇವಾಲಯವನ್ನು ಸ್ಥಾಪಿಸುವುದೇ ನನ್ನ ಉದ್ದೇಶವಾಗಿತ್ತು. ಅದಕ್ಕಾಗಿ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದೆ ಎಂದರು. ಪಡೆಯುವ ಆರಂಭದ ಹತಾಶ ಪ್ರಯತ್ನಗಳನ್ನು ವಿವರಿಸಿದರು. ಆದರೆ ಅವರಿಗೆ ಹಣ ದೊರೆಯಲಿಲ್ಲ. ಅಂದ್ರೆ ಅವರಿಗೆ ಬರುವಾಗ ನಿಮ್ಗೆ ಗೊತ್ತಿದೆ, 40 ರೂಪಾಯಿ ಇಟ್ಕೊಂಡು ಅವರು ಬರುವಂತದ್ದು ಅಮೆರಿಕಕ್ಕೆ. ಮತ್ತೆ ಅವರ ಶಿಷ್ಯರೆಲ್ಲರೂ ಕೂಡ ಸಹಾಯವನ್ನು ಮಾಡ್ತಾರೆ. ಅವರು ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಅವರೆಂದರೂ ನನಗೆ ಸ್ಥಳವೇ ಇರಲಿಲ್ಲ, ದೇವಾಲಯದ ವಿಷಯ ಆಗಿರಲಿ, ಉಳಿದುಕೊಳ್ಳಲು ಕೂಡ ವಸತಿ ಸಿಕ್ಕಲಿಲ್ಲ. ಆದುದರಿಂದ ಆ ಸ್ಥಿತಿಯಲ್ಲಿ ಭಾರತಕ್ಕೆ ಮರಳಿ ಹೋಗುವ ಯೋಚನೆ ಮಾಡುತ್ತಿದೆ. ವಾಸ್ತವವಾಗಿ ಪ್ರತಿನಿತ್ಯ ಹಡಗಿನ ಕಂಪನಿಗೆ ಎಡತಾಗುತ್ತಿದ್ದೆ. ಮೊದಲು ನ್ಯೂಯಾರ್ಕಿನಲ್ಲಿ ದೇವಾಲಯವನ್ನು ನಿರ್ಮಿಸುವ ದೃಢ ನಿರ್ಧಾರದಿಂದ ನಾನು ಬಂದದ್ದು ಒಂದು ದೊಡ್ಡ ಕತೆ. ಆದರೆ ಆಗ, ಅಂದರೆ 10 ವರ್ಷಗಳ ಹಿಂದೆ, ಅದು ಸಾಧ್ಯವಾಗಲಿಲ್ಲ. ಕೃಷ್ಣನ ಮತ್ತು ನನ್ನ ಗುರು ಮಹಾರಾಜರ ಕೃಪೆಯಿಂದ ನಿಮಗೆ ಈ ಜಾಗ ಸಿಕ್ಕಿದೆ. ಗುರು ಕೃಷ್ಣರ ಕೃಪೆಯಿಂದ ಈ ಜಾಗ ಸಿಕ್ಕಿದೆ. ಆದುದರಿಂದ ಈ ದೇವಾಲಯವನ್ನು ಕಟ್ಟುವ ಏರ್ಪಾಡು ಮಾಡಿರುವುದಕ್ಕಾಗಿ ನಿಮಗೆಲ್ಲ ವಂದನೆ. ಅಂದ್ರೆ ಮೊದಲಿಗೆ ಪ್ರಭುಪಾದರಿಗೆ ಅನಿಸ್ತಿತ್ತು, ಅವ್ರು ಹೇಳ್ತಾ ಇದ್ರು ಕೂಡ ಕೃಷ್ಣನಲ್ಲಿ, ಕೃಷ್ಣ, ನಾನು ನಿನ್ನ ಕೈಯಲ್ಲಿ ಗೊಂಬೆ ಆಗಿದ್ದೀನಿ, ನೀನ್ ಹೇಗ್ ಬೇಕೋ ಹಾಗೆ ನನ್ನನ್ನ ಕುಡಿಸು ಅಂತೇಳಿ. ಯಾಕಂದ್ರೆ ಅಷ್ಟು ಯಾರು ಕೂಡ ಅವರಿಗೆ ಒಂದು ಜೊತೆಯಲ್ಲಿ ಹೋಗ್ಲಿಲ್ಲ, ಅವರೊಬ್ರೇ ಹೋಗಿದ್ದಲ್ಲ. ಮತ್ತೆ ಅವರ ಒಂದು ಸಂಕೀರ್ತನ, ಅವರ ಒಂದು ಉಪದೇಶ, ಒಂದು ಆ ಪ್ರಸಾದವನ್ನು ಮಾಡಿ ಒಂದು ಹಂಚುವಂಥದ್ದು, ಹೀಗೆ ಪ್ರೀತಿ ಕರುಣೆಯನ್ನು ಆ ಶಿಷ್ಯರಿಗೆ ತೋರಿಸುವಂಥದ್ದು, ಇದೆಲ್ಲ ಹಾಗೆ ಅವರು ಎಷ್ಟು ಶಿಷ್ಯರನ್ನು ಅವರು ಸಂಪಾದಿಸ್ತಾರೆ. ಮುಂದೆ ತಮ್ಮ ಭಾಷಣದಲ್ಲಿ ತಮ್ಮ ಗುರುಗಳು ಹಾಗೂ ಕೃಷ್ಣ ಬದ್ಧ ಜೀವರುಗಳನ್ನು ಭೋಗ ಜಗತ್ತಿನ ನಿರಂತರ ಯಾತನೆಯಿಂದ ಹೇಗೆ ಪಾರು ಮಾಡುತ್ತಿದ್ದಾರೆ ಎಂಬುದನ್ನು ಒತ್ತಿ ಹೇಳಿದರು. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ವಿಜ್ಞಾನಿ, ತತ್ವಜ್ಞಾನಿ, ರಾಜಕಾರಣಿ ಎಂದುಕೊಳ್ಳುವವರಿಂದ ದಾರಿ ತಪ್ಪಿ ಮೂರ್ಖರಾಗಬೇಡಿ. ಕೃಷ್ಣ ಪ್ರಜ್ಞೆಯನ್ನು ಅಪ್ಪಿಕೊಳ್ಳಿ. ಅದು ಗುರು ಕೃಷ್ಣ ಕೃಪೆಯಿಂದ ಮಾತ್ರ ಸಾಧ್ಯ. ಗುರು ಕೃಪೆಯಿಂದ ಮತ್ತು ಕೃಷ್ಣ ಕೃಪೆಯಿಂದ ನೀವು ಗೆಲುವನ್ನು ಸಾಧಿಸಬಹುದು. ಇದೇ ರಹಸ್ಯ. ಗುರು ಕೃಷ್ಣರ ಕೃಪೆ ಬೇಕು ನಮಗೆ. ಗುರುವಿನ ಕೃಪೆ ಇದ್ರೆ ಕೃಷ್ಣನ ಕೃಪೆ ಸಿಗ್ತದೆ. ಹಾಗಾಗಿ ಗುರುಗಳ ಒಂದು ಆಶ್ರಯವನ್ನು ಪಡಿಬೇಕು. ಪರಮದೇವನಲ್ಲಿ, ಮಹಾಗುರುವಿನಲ್ಲಿ ಯಾರಿಗಿಹುದೋ ಪರಾಭಕ್ತಿ ಓದವಪ್ಪುದು ಅಂತಹ ಮಹಿಮರಿಗೆ ವೇದಾಂತದ ಒಳಶಕ್ತಿ. ಅದಕ್ಕೆ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಸೊ ಗುರುವಿನ ಆಶ್ರಯವನ್ನು ಪಡಿಬೇಕು. ನೀವು ಬೆಳಿಗ್ಗೆ 7 ದರ್ಶನ, 7 ಕಾಲಕ್ಕೆ ದರ್ಶನಾರತಿಯನ್ನು ನೋಡಿದ್ರೆ ಟೆಂಪಲ್ ಲಿಂಕ್ ಅಲ್ಲಿ ಹೇಳ್ತಾರೆ, ಗುರುಮುಖ ಪದ್ಮಾವಾಕ್ಯ ಚಿತತೆ ಕರಿಯಾ ಐಕ್ಯ ಆರನಾ ಕೊರಿ ಹೋ ವಾಣಿ ಆಶಾ ಶ್ರೀ ಗುರು ಚರಣೆ ಗತಿ ಏಸೆ ಉತ್ತಮಾಗತಿ ಜೈ ಪ್ರಸಾದಿ ಪೂರಿ ಸರ್ವ ಆಶಾ. ಅಂದ್ರೆ ಗುರುಮುಖ ಪದ್ಮವಾಕ್ಯ, ಗುರುವಿನಿಂದ ನಾವು ಈ ಒಂದು ಉಪದೇಶವನ್ನು ಪಡೆಯುತ್ತೇವೆ ಹೇಳುವಂಥದ್ದು. ಏನಂದ್ರೆ, ಇನ್ನು ನೀವು ಮಾಡುತ್ತಿರುವುದು ಗುರು ಪೂಜೆಯೇ ಹೊರತು ಸ್ವಪ್ರತಿಷ್ಠೆಯಲ್ಲ, ಅದು ನೈಜ ಬೋಧೆ. ಯಾಕಂದ್ರೆ ಇವರು ಆ ಪ್ರಭುಪಾದರಿಗೆ ಒಂದು ಇಚ್ಛೆ ಇರ್ತದೆ, ಅಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸ್ಬೇಕು ಅಂತೇಳಿ. ಶಿಷ್ಯರೆಲ್ಲ ಸೇರಿ ಆ ದೇವಸ್ಥಾನದ ನಿರ್ಮಾಣವನ್ನು ಮಾಡಿರ್ತಾರೆ. ಇದೆಲ್ಲವೂ ಕೂಡ ಗುರುಗಳಿಗೆ ಮೆಚ್ಚುಗೆ ಆಗಿದೆ ಇಲ್ಲಿ. ಹಾಗೆ ಇದು ಸ್ವಪ್ರತಿಷ್ಠೆ ಅಲ್ಲ, ಅದು ನೈಜ ಬೋಧೆ. ನೀವು ದಿನವೂ ಹಾಡುತ್ತೀರಿ ಗುರುಮುಖ ಪದ್ಮವಾಕ್ಯ ಚಿತತೆ ಕರಿಯ ಐಕ್ಯ. ಇಲ್ಲಿ ಪ್ರಭುಪಾದರು ಅವರ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ನಾವು ಪ್ರಭುಪಾದರಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು. ಶ್ರೀಲ ಪ್ರಭುಪಾದಕ್ಕೆ ಈಚೆ ದಿವ್ಯ ದರ್ಶನದ ಕಾಣಿಕೆಯಿತ್ತ ಗುರುಗಳು, ಜನ್ಮ ಜನ್ಮಗಳಲ್ಲಿ ನನ್ನ ಒಡೆಯ, ಧೈರ್ಯವಾಗಿ ಹೇಳುತ್ತೇನೆ ಕೇಳಿ. ಈ ಕೃಷ್ಣ ಪ್ರಜ್ಞೆಯ ಚಳುವಳಿಯಲ್ಲಿ ಅಲ್ಪ ಸ್ವಲ್ಪವಾದರೂ ನಾನು ಯಶಸ್ಸು ಗಳಿಸಿರುವುದೇಕೆಂದರೆ ನನ್ನ ಗುರು ಮಹಾರಾಜರು ಹೇಳಿದ್ದನ್ನೆಲ್ಲ ನಾನು ಶ್ರದ್ಧೆಯಿಂದ ನಂಬಿಕೊಂಡು ಬಂದುದರಿಂದ. ನೀವು ಅದನ್ನು ಮುಂದುವರಿಸಿ, ಆಗ ಎಲ್ಲಾ ಬಗೆಯ ಯಶಸ್ಸುಗಳು ಬರುತ್ತವೆ. ಧನ್ಯವಾದ. ಸೊ ಇಲ್ಲಿ ಪ್ರಭುಪಾದರು ಅವರ ಗುರುಗಳನ್ನು ಸ್ಮರಿಸ್ತಾ ಇದ್ದಾರೆ, ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಒಂದು ಯಶಸ್ಸನ್ನು ಹೇಗೆ ಸಾಧಿಸ್ಲಿಕ್ಕೆ ಆಯ್ತು ಅಂತ ಹೇಳಿದ್ರೆ, ಗುರುಗಳ ಆಜ್ಞೆಯನ್ನು ಶಿರಸ ಪಾಲಿಸುವುದರಿಂದ. ಸೊ ಗುರುಗಳ ಆಜ್ಞೆಯನ್ನು ಶಿರಸ ಪಾಲಿಸುವುದು ಬಹಳ ಮುಖ್ಯವಾಗಿರ್ತದೆ ಅಂತೇಳಿ ಪ್ರಭುಪಾದರು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಸಹ ಗುರುಗಳ ಆಜ್ಞೆಯನ್ನು ಪಾಲಿಸ್ಬೇಕು, ಹಿರಿಯ ಭಕ್ತರ ಆಜ್ಞೆಯನ್ನು ಪಾಲಿಸ್ಬೇಕು. ಅನಂತರ ಶ್ರೀಲ ಪ್ರಭುಪಾದರು 12 ಅಂತಸ್ತುಗಳ ಇಡೀ ಕಟ್ಟಡವನ್ನು ಸುತ್ತಿ ಬಂದರು. ಅವರು ಹೆಚ್ಚು ಮಾತಾಡಲಿಲ್ಲ, ಆದರೆ ನೋಡಿದುದನ್ನೆಲ್ಲ ಮೆಚ್ಚಿಕೊಂಡರು. ತಮ್ಮ ಪರವಾಗಿ ಶಿಷ್ಯರೆಲ್ಲ ಕೆಲಸವನ್ನು ಪರಿಷ್ಕಾರವಾಗಿ ಮಾಡಿದಂತೆ ಕಂಡಿತು. ಕುಳಿತುಕೊಳ್ಳಲು, ವಿಶ್ರಾಂತಿ ತೆಗೆದುಕೊಳ್ಳಲು ಬೇರೆ ಬೇರೆ
ಕೋಣೆಗಳನ್ನು ಮಾಡಿ ಅವರ ವಸತಿ ಗೃಹವನ್ನು ಚೆನ್ನಾಗಿ ನಿಯೋಜಿಸಲಾಗಿತ್ತು. ತಮ್ಮ ಆಸನದಲ್ಲಿ ಕುರಿತ, ಅಂದರೆ ನಾನು ಮತ್ತೆ ನ್ಯೂಯಾರ್ಕ್ನಲ್ಲಿ ವಾಸ ಮಾಡಲೇ ಎಂದು ಕೇಳಿದರು. ದೇವಾಲಯದ ಅಧ್ಯಕ್ಷ ಆದಿಕೇಶವ ಸ್ವಾಮಿ ಹೇಳಿದರು, ಇದು ನಿಮ್ಮ ವಿಜಯಶಾಲಿ ಪುನರಾಗಮನ ಪ್ರಭುಪಾದರೇ. ಹೌದು ಹೌದು ಪ್ರಭುಪಾದರೆಂದರು, ನನ್ನ ಭಾವನೆಯೂ ಅದೇ ಆಗಿದೆ. ಕೋಣೆಯ ಲಕ್ಷಣಗಳನ್ನು, ಕಿಟಕಿಯಿಂದ ಕಾಣುವ ದೃಶ್ಯಾವಳಿಯ ವಿಷಯವನ್ನು ಹೇಳಲು ಭಕ್ತರು ತುಂಬಾ ಉತ್ಸುಕರಾಗಿದ್ದರು. ರಾಮೇಶ್ವರ ಸ್ವಾಮಿ ಹೇಳಿದರು, ಅನುವಾದ ಕಾರ್ಯಕ್ಕೆ ಇದು ತುಂಬಾ ಪ್ರಶಸ್ತವಾದ ಪ್ರಶಾಂತ ಸ್ಥಳ. ಹೌದು ಖಂಡಿತ. ಶ್ರೀಲ ಪ್ರಭುಪಾದರೆಂದರು, ನಮ್ಮ ಗುರು ಮಹಾರಾಜರು ಸ್ವರ್ಗಸ್ಥರಾದಾಗ ನಾನು ಒಂಟಿಯಾದೆ. ಆದ್ದರಿಂದ ನನ್ನ ಯೋಗಕ್ಷೇಮ ನೋಡಿಕೊಳ್ಳಲು ಅವರು ಅನೇಕ ಗುರುಗಳನ್ನು ಕಳಿಸಿದರು. ನೀವೆಲ್ಲ ನನ್ನ ಗುರು ಮಹಾರಾಜರ ಪ್ರತಿನಿಧಿಗಳು. ಪ್ರಭುಪಾದರು ಅವರ ಶಿಷ್ಯರನ್ನು ಈ ರೀತಿಯಾಗಿ ಹೇಳ್ತಾರೆ, ಸಂಬೋಧಿಸ್ತಾರೆ. ಒಬ್ಬ ಭಕ್ತ ಹೇಳಿದ, ನಾವೆಲ್ಲ ಗುರುದಾಸರು, ಆದ್ದರಿಂದ ನೀವೆಲ್ಲ ನನ್ನನ್ನು ನೋಡಿಕೊಳ್ಳುತ್ತಿದ್ದೀರಿ, ಪ್ರಭುಪಾದರು ಹೇಳಿದರು. ಸಲಿ ಪ್ರಭುಪಾದರು ಅವರ ಶಿಷ್ಯರನ್ನು ಏನ್ ಹೇಳ್ತಾರೆ, ಅವರ ಶಿಷ್ಯರನ್ನು ಗುಣಗಾನ ಮಾಡ್ತಿದ್ದಾರೆ. ಶಿಷ್ಯರು ಗುರುಗಳನ್ನು ಗುಣಗಾನ ಮಾಡ್ತಿದ್ದಾರೆ. ಈ ರೀತಿಯಾಗಿ, ನಾನು ನಿಮಗೆಲ್ಲ ತುಂಬಾ ಋಣಿಯಾಗಿದ್ದೇನೆ. ಒಮ್ಮೊಮ್ಮೆ ನನಗೆ ಬಾಲ್ಯದ ನೆನಪು ಕಾಡುತ್ತದೆ. ನಾನು ನಮ್ಮ ತಂದೆಯ ತುಂಬಾ ಮುದ್ದಿನ ಮಗ. ಅದನ್ನು ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಅಂದ್ರೆ ಪ್ರಭುಪಾದರು ಬಾಲ್ಯದಲ್ಲಿ, ನಿಮ್ಗೆ ಎಲ್ಲ ಗೊತ್ತಿರುವ ಹಾಗೆ 5 ವರ್ಷದ ಬಾಲಕನಾಗಿರುವಾಗಲೇ ಅವರು ಈ ಜಗನ್ನಾಥ್ ಸುಭದ್ರ ಬಲರಾಮನ್ನು ರಥಯಾತ್ರೆ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆಲ್ಲ ಅವರ ಫ್ಯಾಮಿಲಿಯವರು ತುಂಬಾ ಪ್ರೋತ್ಸಾಹಿಸ್ತಾ ಇದ್ರು, ಅವರ ತಂದೆಯೆಲ್ಲ. ಅವರು ನನ್ನನ್ನು ಎಂದೂ ಬಯಲಿಲ್ಲ, ಯಾರು ಪ್ರಭುಪಾದರ ತಂದೆ. ತುಂಬಾ ಪ್ರೀತಿ ತೋರಿದರು. ಮುಂದೆ ನನಗೆ ಸ್ನೇಹಿತರು ಸಿಕ್ಕರು, ಮದುವೆ ಆದೆ ಎಂದಿಟ್ಟುಕೊಳ್ಳಿ. ಹೀಗೆ ಕೃಷ್ಣನ ಕೃಪೆಯಿಂದ ಎಲ್ಲಾ ನನ್ನನ್ನು ಪ್ರೀತಿಸಿದರು. ಯಾರ ಪರಿಚಯವೂ ಇಲ್ಲದೆ ನಾನು ಈ ಪರದೇಶಕ್ಕೆ ಬಂದೆ. ಆಗ ಕೃಷ್ಣ ನನ್ನನ್ನು ಪ್ರೀತಿಸಲು ಅನೇಕ ಪಿತೃಗಳನ್ನು ಕಳಿಸಿದ. ಈ ನಿಟ್ಟಿನಲ್ಲಿ ನಾನು ತುಂಬಾ ಭಾಗ್ಯವಂತ. ಕೊನೆಯ ಘಟ್ಟದಲ್ಲಿ ನಾನು ಶಾಂತವಾಗಿ ಬದುಕುವಂತಾದರೆ ಅದು ಕೃಷ್ಣನ ಪರಮ ಕೃಪೆ. ಕೃಷ್ಣನ ಕೃಪೆಯೊಂದಿದ್ದರೆ ಎಲ್ಲವೂ ಸಾಧ್ಯ. ಆದುದರಿಂದ ಕೃಷ್ಣನ ಪಾದಾರವಿಂದಗಳಿಗೆ ಅಂಟಿಕೊಳ್ಳೋಣ, ಏನೆಲ್ಲವನ್ನು ಸಾಧಿಸಬಹುದು. ಸೊ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಅವ್ರು ಅಷ್ಟು ಅಚ್ಚುಮೆಚ್ಚಾಗಿರ್ತಾರೆ ಮನೆಗೆ ಅಲ್ಲ, ಅವರನ್ನೆಷ್ಟು ಪ್ರೀತಿಯಿಂದ ನೋಡಿಕೊಳ್ತಾರೆ. ಸೊ ನಂತರ ಅವ್ರದ್ದು ವಿವಾಹ ಆಗುತ್ತೆ. ಹಾಗೆ ಅಲ್ಲಿ ನಂತರ ಅವರು ಈ ಒಂದು ಅಮೆರಿಕಕ್ಕೆ ಒಂಟಿಯಾಗಿ ಬರುವಂತದ್ದು. ಆದ್ರೆ ಇಲ್ಲಿ ಭಗವಂತ ಅವರಿಗೆ ಇಷ್ಟು ಶಿಷ್ಯರನ್ನು ಕೊಡ್ತಾರೆ. ಅಂದ್ರೆ ಆ ಒಂದು ಪ್ರೀತಿ ನೋಡ್ಬೋದು ನೀವಿಲ್ಲಿ. ಸೊ ಅದಕ್ಕೆ ಹೇಳ್ತಾರೆ, ಕೃಷ್ಣನನ್ನು ನಂಬಿದರೆ ಕಷ್ಟ ಒಂದಿಷ್ಟೆಲ್ಲ ಕೃಷ್ಣ ಎನಬಾರದೆ ಅಂತ ಹೇಳಿ ಯಾವಾಗ್ಲೂ ನಾವು ಕೃಷ್ಣನ ಸ್ಮರಣೆಯನ್ನು ಮಾಡಬೇಕು. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂತ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ.